ಅಲ್ಲ, ನಾವು ವಾವರ ಯಾರು ಅಂತ ಕೇಳಿದ್ರೆ ನಂಗೆ ಯಾರಾದ್ರು ಉತ್ತರ ಕೊಡುವವರು ಬೇಕು. ನಮಗೆ ಯಾರು ವಾವರ? ಅವನ ಇಲ್ಲಿಂದ ಎಲ್ಲ ಇರುಮಡಿ ಎತ್ತುಕೊಂಡು ಹೋಗಿ 48 ದಿವಸ ವ್ರತಧಾರಣೆ ಮಾಡಿಕೊಂಡು ಮೊದಲು ಪಳ್ಳಿಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಪಳ್ಳಿಗೆ ಹೋಗೋ ಸಂದರ್ಭ ನಮಗೆ ಯಾಕೆ ಬೇಕು? ಅಲ್ಲಿ ಹೋಗಿ ಏನು ಸಾಧನೆ ಮಾಡಿದ್ದೀರಿ? ನಾನು ಹೋಗಲಿಲ್ಲ. ದೇವರು ನನಗೆ ತುಂಬ ಒಳ್ಳೆ ದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಅಲ್ಲಿಂದ ಹೊರಡೋಕ್ಕೆ ಹೋಗಬೇಕಾದ್ರೆ ನನಗೆ ವಾಪಿ ಮುಟ್ಟಿದ್ದೇನೆ ಅಷ್ಟೇ. ಅಲ್ಲಿಂದ ಒಂದು ಕರೆ ಬಂತು ನನಗೆ, ನಾವು ಈ ಸಲದಿಂದ ದೇವರಿಗೆ ತುಲಾಭಾರ ಸೇವೆ ಮಾಡುವ ಪ್ರಾರಂಭ ಮಾಡುವ ಅಂತ ಇದ್ದೇವೆ. ಆ ತುಲಾಭಾರ ಮಾಡುವಂಥ ವ್ಯವಸ್ಥೆ ನೀವು ಮಾಡ್ತೀರಾ ಅಂತ ಕೇಳಿದ್ರು. ಭಾಳ ಸಂತೋಷದಿಂದ ಒಪ್ಪಿಕೊಂಡೆ. ನನ್ನ ಜೊತೆಗೆ ಉಜಿರೆಯಲ್ಲಿ ಚಕ್ಕಿತೆಯರು JP ಅಂತಿದ್ದಾರೆ, ಅವರು ಮಾನ್ಯ ಅವರು ಶಾಸಕರಾಗಿರಲಿಲ್ಲ ಅವಾಗ, ಅವರು ಕೂಡ ನಮ್ಮ ಜೊತೆ ಇದ್ದರು ಆವಾಗ. ಅಂತ ಒಂದು 10-15 ಮಂದಿ ಸೇರಿಕೊಂಡು ಆ ತುಲಾಭಾರ ಸೇವೆ ಆಗುವ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕು ನಾವಿದ್ದೇವೆ ಅಂತ ಹೇಳಲಿಕ್ಕೆ ಕೂಡ ನಾವು ತುಂಬ ಸಂತೋಷವನ್ನು. ತದನಂತರವಾಗಿ ಈಗ ಅದು ಸುಮಾರು 25 ವರ್ಷದ ತನಕ ಅದು ಬುಕ್ ಆಗಿದೆ. ತಾವು ತೆಗೆದುಕೊಂಡಂಥ ಕಾಲ ಮೆಣಸನ್ನು ತಗೊಂಡು ಹೋಗಿ ಅಲ್ಲಿ ಕೊಡ್ತೀರಿ. ಎಡ್ಡೆ ಮುಂಚಿ ಭಾರಿ ರೇಟ್ ಉಂಡ, ಈಗ ಕೋಟಿಗೆಲ್ಲ ದುಡ್ಡು ಹಾಕೊಂಡೆ ದಾಯನ ಮಾಡೇ ಪೋಡು. ಯಾಕೆ ಹೋಗ್ಬೇಕು ನಾವು ಅಲ್ಲಿ ಪಳ್ಳಿಗೆ? ಯಾಕೆ ಹೋಗ್ಬೇಕು? ಯಾಕೆ ಅಲ್ಲಿ ನಾವು ತೆಂಗಿನಕಾಯಿ ಬಿಟ್ಟು ಬರಬೇಕು? ಪಳ್ಳಿಯಲ್ಲಿ ಹೋಗಿ ನಿಮ್ಗೆ ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆ? ಯಾರಾದರೂ ಒಬ್ಬ ವ್ರತಧಾರಿ ಬಂದು ನನಗೆ ಇಲ್ಲಿ ಹೇಳಿದರೆ, ಇಲ್ಲ ನಾನು ವಾವರ ಸ್ವಾಮಿ ದೇವಸ್ಥಾನಕ್ಕೆ ನನಗೆ ಭಾಳ ಚೆನ್ನಾಗಿ ಹೇಳಿದ್ರು ಮಂದಿ ಹೇಳಿ. ಇಲ್ಲಿ ನಾವೇ ನಮ್ಮ ಮಕ್ಕಳನ್ನು ತಪ್ಪು ದಾರಿಗೆ ಹೇಳಿದ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಯಾಕೆ ಮಾಡಬೇಕು ನಾವು ಪೂಜೆಯನ್ನು, ವಾವರನ ಪೂಜೆಯನ್ನು ಯಾಕೆ ಮಾಡಬೇಕು? ಮತ್ತು ನಾವು ಹಿಂದುತ್ವದ ಮಾತನ್ನು ಎಂತ ಮಾತಾಡೋದು? ನಾವು ಪಾವಂಜೆ ಮೇಲೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಭಾಳ ಒಳ್ಳೆಯ ಮೇಳೆಯನ್ನು ಮಾಡ್ತೀನಿ. ಇನ್ನು ಮುಂದೆ ಶಬರಿಮಲೆ ಪ್ರಸಂಗ ನೀವು ಮಾಡಿದರೆ ಅದರಲ್ಲಿ ವಾವರನ ಟಾಪಿಕ್ಗೆ ಬರಬಾರ್ದು. ಬೇಕಾದಷ್ಟು ಟಾಪಿಕ್ ಇದೆ. ಎಲ್ರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ದೇವರಾದಂಥ ಶಬರಿಮಲೆ ಅಯ್ಯಪ್ಪನ ನೆನೆಸಿಕೊಂಡು ಗ್ರಾಮ ದೇವರಾದಂಥ ಮಾಲಿಂಗೇಶ್ವರ ಪಾದಗಳಿಗೆ ವಂದಿಸುತ್ತಾ, ತಾಯಿ ಕುಂಭಕಂಠೆಯನ್ನು ನೆನೆಸಿಕೊಂಡು ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತಾಭಿಮಾನಿಗಳು ತಲೆಬಾಗಿ ವಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸಂಘಟಕರಿಗೆ ಕೂಡ ತಲೆಯನ್ನು ಬಾಗಿಸುತ್ತಾ, ಒಂದು ಒಳ್ಳೆಯ ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಮೊದಲನೇದಾಗಿ ವಾಸು ಮತ್ತು ರಾಜೇಂದ್ರ ಸ್ವಾಮಿಗಳ ಪಾದಗಳಿಗೆ ನಮಿಸುತ್ತಾ, ವೇದಿಕೆಯ ಮೇಲಿರುವಂತಹ ಶ್ರೀ ಕೆ ಮೋಹನ್ ಕುಮಾರ್ರೆ, ಈಗ ತಾನೇ ಧಾರ್ಮಿಕ ಉಪನ್ಯಾಸ ನೀಡಿದಂತಹ ಶಿವಪ್ರಸಾದ್ ಮಲಬೆಟ್ ಅವರಿಗೆ ಕೂಡ ವಂದಿಸುತ್ತಾ, ಸೀತಾರಾಮ್ ಶೆಟ್ರೆ, ಭಾರತಿ ಶೆಟ್ರೆ, ಶೇಖರ್ ಡಾಕ್ಟರ್ ವೇಣುಗೋಪಾಲ್ ಶರ್ಮಾ ಅವರೇ, ಹಾಗೂ ಸುಮಂತ್ ಕುಮಾರ್ ಜೈನ್ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೆ ತಲೆಬಾಗಿಸುತ್ತಾ, ಮೊದಲನೇದಾಗಿ ಇವತ್ತು ಇಲ್ಲಿಯ ಈ ಅಯ್ಯಪ್ಪ ಸ್ವಾಮಿ ಸಂಭ್ರಮ ದೀಪೋತ್ಸವ ಇದೆ. ಎಲ್ರಿಗೂ ಶುಭಾಶಯ ನೀಡುತ್ತಾ, ದೇವರಲ್ಲಿ ಬೇಡಿ ತಮಗೆಲ್ಲರಿಗೂ ವಂದಿಸುತ್ತಾ, ಯಾಕೆ ಇವತ್ತು ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಕೇಳಿದರೆ, ಈಗ ಶಿವಪ್ರಸಾದ್ ಹೇಳಿದರು, ಇವತ್ತು ನಾವು ಮಾತಾಡಬೇಕಾಗಿದ್ದು ಇವತ್ತು ಕಾರ್ಯಕ್ರಮದ ಬಗ್ಗೆ, ಎಲ್ಲರೂ ಎಲ್ಲ ರೀತಿಯ ಕಾರ್ಯಕ್ರಮದ ಬಗ್ಗೆ ಮಾತಾಡಿದರು. ನನಗೇನು ಎನಿಸ್ತದೆ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರೂ ಅನ್ಯತೆ ಭಾವಿಸಬಾರ್ದು. ವಿಶೇಷವಾಗಿ ಶಬರಿಮಲೆ ದಾರಿಗಳಾಗಿದ್ದ ತಾವೆಲ್ಲರೂ ಕೂಡ ಕ್ಷಮೆಯನ್ನು ಯಾಚಿಸಲಿಕ್ಕೆ ನಾನು ಬಯಸ್ತೇನೆ. ಎಲ್ಲಿ ನಾವು ತಪ್ಪುಗಳನ್ನು ಮಾಡ್ತಾಯಿದ್ದೆ ಅಂತ ಮೊದಲಿನಾಗಿ ಹೇಳ್ತಾ ಇದ್ದೇನೆ ನಾನು. ಇವತ್ತು ಬ್ರಹ್ಮ ಕಲಶ ಅಲ್ಲ. ಹೇಗೆ ಬ್ರಹ್ಮ ಕಲಶ ಆಗಲಿಕ್ಕೆ ಸಾಧ್ಯ ಇದೆ? ಕಲಶವನ್ನು ಅಭಿಷೇಕ ಮಾಡಬೇಕಾದ್ರೆ ಯಾವುದೋ ದೇವರ ಮೂರ್ತಿ ಇರಬೇಕಲ್ಲಿ. ಇಲ್ಲಿ ದೇವರ ಮೂರ್ತಿ ಇಲ್ಲ. ಹಾಗಾಗಿ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತದೆ. 20 ವರ್ಷದಿಂದ ಪೂಜೆಯನ್ನು ಮಾಡ್ತಾ ಬಂದಿದ್ದೀರಿ. ತಮ್ಮ ಹೃದಯದಲ್ಲಿ ಏನೋ ಒಂದು ಸಂಕಲ್ಪ ಇತ್ತಾ, ಇಲ್ಲ ನಮಗೆ ಬ್ರಹ್ಮ ಕಲಶದ ರೀತಿಯಾಗಿ ಆಚರಿಸಬೇಕಂದು ಸತ್ಯವಾದ ಮಾತು. ಆ ಕಲಶವನ್ನು ಇವತ್ತು ದೇವರಿಗೆ ಸಂಪೋಕ್ಷಣೆ ಮಾಡುವಂಥ ವಿಧಿವಿಧವನ್ನು ನಾವು ಮಾಡ್ತಾಯಿದ್ದು ನಾನು ಅನಿಸ್ತೇನೆ. ಯಾಕೆಂತ ಕೇಳಿದರೆ, ಇನ್ನಷ್ಟು ಇಲ್ಲಿ ಭಜನಾ ಮಂದಿರಗಳಿದ್ದಾವೆ. ಇನ್ನೊಂದು ಹೊಸ ಕಲ್ಪನೆಯನ್ನು ಮಾಡೋದು ಬೇಡ. ನಾವು ಭಜನಾ ಮಂದಿರದಲ್ಲಿ ಕೂಡ ಬ್ರಹ್ಮಕಲಶ ಆಗುವಂಥದ್ದು ಆಗಬಾರ್ದು. ದೇವರ ಸಂಪ್ರೋಕ್ಷಣೆ ಮಾಡೋದು. ಇವತ್ತು ಅಯೋಧ್ಯೆಯಲ್ಲಿ ಕೂಡ ಆಗಿದ್ದು ಅಷ್ಟೇ. ದೇವರಿಗೆಲ್ಲ ಅಭಿಷೇಕ ಆಗ್ತಾ ಇಲ್ಲ. ಪೇಜಾರ ಸ್ವಾಮಿಗಳು 45 ದಿವಸ ಕೂಡ ಆ ಕಲಶದಲ್ಲಿ ದೇವರನ್ನ ಸಿದ್ಧಿಯನ್ನು ಮಾಡಿಕೊಂಡು ಅದನ್ನು ಪ್ರೋಕ್ಷಣೆ ಮಾಡಿದಂತನ್ನು ಕೂಡ ನಾನು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತಿದ್ದೇನೆ. ಯಾಕೆಂತ ಹೇಳಿದ್ರೆ, ಹೊಸ ಪ್ರಮೇಯಕ್ಕೆ ನಾವು ಇಳಿಯುವುದು ಬೇಡ. ಈಗಷ್ಟೇ ಇರುವಂಥ ದೇವಾಲಯಗಳಲ್ಲಿ ಬ್ರಹ್ಮಕಲಶ ಆಗುವುದೇ ಭಾಳ ಒಂದು ಕಷ್ಟ ಸಾಧ್ಯ ಅಂತ ಗೊತ್ತಿದೆ ನಮಗೆ. ಕೆಲವು ಕಡೆಯಲ್ಲಿ 20 ವರ್ಷಗಳ ತನಕ ಕೂಡ ಬ್ರಹ್ಮಕಲಶ ಆಗುವುದಿಲ್ಲ. ಹಾಗೆ ಹೊಸತನ್ನು ನಾವು ಮಾಡೋದು ಬೇಡ. ಇದು ದೇವರಿಗೆ ಆಗುವಂಥದ್ದು ಬ್ರಹ್ಮಕಲಶದ ಸಂಪ್ರೋಕ್ಷಣೆ, ಅದು ಅಭಿಷೇಕ ಅಲ್ಲ. ಮೊದಲನೇದಾಗಿ ಮತ್ತೊಂದು, ಇವತ್ತು 38 ವರ್ಷ ಅಂತ ಇವತ್ತು ಕಾಗದದಲ್ಲಿ ಪ್ರಿಂಟ್ ಮಾಡಿದ್ದೀರಿ. ನನ್ನ ಇಬ್ಬರು ಸಹಪಾಠಿಗಳ ಎದುರುಗಳು ಕೂತ್ಕೊಂಡಿದ್ದಾರೆ, ರಾಮಚಂದ್ರ ಮತ್ತು ಆನಂದ್ ಕೋಟೆನವರು. ನಾನು 6ನೇ ಕ್ಲಾಸಲ್ಲಿ ಇರುವಾಗ ವೆಂಕಪ್ಪ ಅಂತ ಇದ್ದರು, ಇಲ್ಲಿ ಇರಲಿಕ್ಕೂ ಸಾಕು.
ಅವರು ನನ್ನ ಬದಿಯಲ್ಲೇ ಇದ್ದರು. ಅವರು ಮಾಲೆ ಹಾಕಿದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ನಾನು ಆ ಸಂದರ್ಭದಲ್ಲಿ ಶಬರಿಮಲೆಗೆ ಹೋಗಬೇಕು ಅಂತ ನನ್ನ ಆಸೆಯನ್ನು ಪಟ್ಟಿದೆ. ನನ್ನ ಆಸೆ ಈಡೇರಿದು ಸಾಧಾರಣ 40 ವರ್ಷಗಳ ನಂತರ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಮಾಲಾ ವ್ರತಧಾರಿಗಳು ಅಂದರೆ ಅವರ ಎಷ್ಟು ಪವರ್ ಬರ್ತದೆ ಅಂತ ಕೇಳಿದರೆ, ಖಾಲಿ 48 ದಿವಸಗಳ ಕಾಲ ಮನೆಯನ್ನು ಬಿಟ್ಟು ಸಂಸಾರವನ್ನು ಬಿಟ್ಟು, ಈಗೆಲ್ಲ ಮಂದಿರಗಳಾಗಿದೆ. ಆ ಕಾಲದಲ್ಲಿ ಗದ್ದೆಯಲ್ಲಿ ಒಂದು ಚಪ್ಪರವನ್ನು ಹಾಕಿಕೊಂಡು ಅದರೊಳಗೆ ಒಂದು 5-6 ಜನ ಸೇರಿಕೊಂಡು ಅಲ್ಲಿರುವಂಥ ವ್ಯವಸ್ಥೆ ನಾವೆಲ್ಲನೂ ಕಂಡಿದ್ದೇವೆ. ಇಲ್ಲಿ 48 ದಿವಸದ ಆಚರಣೆ ಮಾಡುವಾಗ ಅವನಿಗೆ ಎಷ್ಟು ಶಕ್ತಿ ಬರ್ತದೆ ಅಂತ ಹೇಳಿದರೆ, ನಮಗೊಂದು ಖಾಲಿ ಒಂದು ದೀಪ ಮುಟ್ಟಿದರೆ ನಮಗೆ ಬಿಸಿ ಆಗ್ತದೆ. ಆದರೆ ವ್ರತಧಾರಿಗಳು ಹಾಗೆ ಅಲ್ಲ. 48 ದಿವಸಗಳ ವ್ರತವನ್ನು ಆಚರಿಸಿದ ಮೇಲೆ ಅವರು ಬೆಂಕಿಯಲ್ಲಿ ನಡೀತಾರೆ. ಯಾರು ನಾನು ಬೇರೆ ನೋಡಿದಲ್ಲ, ನಾನು ಸಾಪಾಟೆಯನ್ನು ನೋಡಿದ್ದೇನೆ. ನೇಯಪ್ಪವನ್ನು ತೆಗೆಯುವಂಥದ್ದು ನಾವು ಬಿಸಿಗೆ ಕೈ ಹಾಕಿ ತೆಗೆಯುವಂಥದ್ದು ನೋಡಿದೆ. ಅಂದರೆ ಈ ವ್ರತವಾಚರಣೆಯನ್ನು ಯಾರು ಮಾಡ್ತಾರ ಅವರಲ್ಲಿ ದೇವರು ಸಂಪೂರ್ಣ ಒಳಗೊಂಡವರು ಶಕ್ತಿ ಬರ್ತದೆ ಹೇಳೋದಕ್ಕೆ ಬೇರೆ ನಿದರ್ಶನ ಬೇಡ. ಇದು ಯಾಕೆ ಇದು ಪದೇ ಪದೇ ಹೇಳ್ತೇನೆ ಅಂತ ಕೇಳಿದರೆ, ನಮ್ಮ ಹಿಂದೂ ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳು. ಮೋಹನರು ಹೇಳಿದರು, ಮುಂದಿನ ಕಾಲಕ್ಕೆ ಶರಣು ಕೂಗಬೇಕಾದರೂ ತೊಂದರೆ ಆದಿತ್ತು ಅಂತ. ಯಾಕೆ ಅಂದರೆ ತಪ್ಪು ಮಾಡೋದು ನಾವು. ಇಲ್ಲಿ ಇದ್ದಾರೆ ಈಗ ರಾಜೇಂದ್ರರವರು ಇದ್ದಾರೆ, ನಾವು ಚಿಕ್ಕ ನೋಡಿದವರು. ಇದು ಎಲ್ಲಿ ನಾನು ಪೂಜೆ ನೋಡಿದೆ ಅಂತ ಕೇಳಿದ್ರೆ, ನಮ್ಮ ಶಾಲೆಗೆ ಹೋಗುವಾಗ ನಾಗರಿಕ ಸೇವಾ ಸಮಿತಿಯ ಬದಿಯಲ್ಲಿ ಶ್ರೀರಾಮ ಭಜನೆ ಮಂದಿರ ಇತ್ತು. ಅದರ ಬದಿಯಲ್ಲಿ ಅಶ್ವತ್ಥಕಟ್ಟೆಯ ಕೆಳಗಡೆ ಚಪ್ಪರವನ್ನು ಹಾಕಿಕೊಂಡು ಇದಕ್ಕಿಂತ ಭಾಳ ಚಂದ ಅದು ನೋಡೋದು. ಈಗ ದೇವರಿಗೆ ಸಾಕ್ಷಾತ್ ಗುಡಿಯಾಗಿದೆ. ಇದಕ್ಕಿಂತ ಚಂದವಾಗಿ ಆ ಟೈಮ್ನಲ್ಲಿ ಆಗ್ತಿದ್ದು. ಬಾಳೆಯ ದಿಂಬನ್ನು ತಂದು ಅದಕ್ಕೆ ನಮ್ಮದು ಏನಂತಾರೆ ತಲೆಗರೆ ಭಾಳ ಚಂದ ಆದಂಥ ಒಂದು ದೇವರ ಪೂಜೆ ನಡೀತಿತ್ತು. ಅದರಲ್ಲಿ ಭಾಗಿಯಾಗಿದೆ. ನನಗೆ ಭಾಳ ಸಂತೋಷ. ಅದರಲ್ಲೊಂದು ಬದಲಾವಣೆಯನ್ನು ಮಾಡಿದಿರಿ. ಕೇಳಿದೆ ನಾನು, ಮೆರವಣಿಗೆ ಎಲ್ಲಿಗೆ ಹೊರಡ್ತಾ ಇದ್ದೀಗ, ನಮ್ಮ ಮನೆ ಅಂತ ಹೇಳಿದರು. ಭಾಳ ಅಚ್ಚುಕಟ್ಟವಾದ ಬದಲಾವಣೆ ಅದು ಹಿಂದೂ ಸಮಾಜಕ್ಕೆ ಬೇಕಾದ ಬದಲಾವಣೆ ನೀವು ಮಾಡಿದ್ದೀರಿ ಅಂತ ಅದಕ್ಕೆ ಮೊದಲನೇದಾಗಿ ನಿಮಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ವಿಷಯ ನಿಮಗೆ ಹೇಳ್ತೇನೆ ನಾನು. ಗುರುವಾಯನಕೆರೆ ಮತ್ತು ಬೆಳ್ತಂಗಡಿ ತಾಲೂಕು ಮತ್ತು ಶಬರಿಮಲೆಗೆ ಒಂದು ವಿಶೇಷವಾದ ಸಂಬಂಧ ಇದೆ ಅಂತ ನನಗೆ ಅನಿಸಿದ್ದು. ಅದು ಇನ್ನೂ ಬೇರೆ ಕಡೆಯವರು ಬೇರೆ ರೀತಿಯಾಗಿ ಹೇಳ್ಬೋದು. ನನಗೆ 40 ವರ್ಷಗಳ ನಂತರ ಶಬರಿಮಲೆಗೆ ಹೋಗುವ ಒಂದು ಭಾಗ್ಯ ಸಿಕ್ಕಿತ್ತು ನನಗೆ. ಆ ಭಾಗ್ಯ ಹೇಗಿತ್ತು ಅಂತ ಕೇಳಿದರೆ, ಇಲ್ಲಿ ಸುಮಾರು ಜನ ಇಲ್ಲಿ ವ್ರತಗಳಾಗಿ ಹಾಕಿ ಪ್ರತಿ 25-30 ವರ್ಷದ ತಾವೆಲ್ಲರೂ ಹೋಗಿರ್ಬೋದು. ದೇವರು ಒಳ್ಳೆ ಕೆಲಸ ಮಾಡಿದರೆ ಯಾವ ರೀತಿಯ ಸಂದರ್ಭವನ್ನು, ಯಾವ ರೀತಿಯ ಭಾಗ್ಯವನ್ನು ಕೊಡ್ತಕ್ಕ ನಿದರ್ಶನ ಹೇಳಲಿಕ್ಕೆ ಬಯಸ್ತೇನೆ ನಾನು. ದೇವರ ಎದುರಿಗೆ 3 ಗಂಟೆ ನನ್ನ ತಾಯಿ ಮತ್ತು ನಾನು, ನನ್ನ ತಮ್ಮ ಮತ್ತು ಇಲ್ಲಿಂದ ಒಂದು 10-15 ಜನ ಕರ್ಕೊಂಡು ಹೋಗಿದ್ದೆ. 3 ಗಂಟೆ ತನಕ ದೇವರ ಎದುರುಗಡೆನೇ ನಿಂತು ಒಂದು ಕ್ಷಣವಾಗಿ ಅಲ್ಲಾಡ್ದಂಥ ಒಂದು ಭಾಗ್ಯ ಸಿಕ್ಕಿದರೆ ಅದು ನನಗೆ ನನ್ನ ಊರಿನವರಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಅಲ್ಲಿ ಹೋದಾಗ ನನಗೆ ಅಲ್ಲಿ ಏನಾದರೂ ಸೇವೆ ಮಾಡಬೇಕಂತಾಯಿತು. ಅಲ್ಲಿ ಬೇಕಾದಷ್ಟು ಹಣ ಬರ್ತದೆ. ಹಣಕ್ಕೆ ಅಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ. ಬೇಕಂತ ತಾವೆಲ್ಲರೂ ನೋಡ್ತಿರ್ಬ ಅತ್ಯಧಿಕವಾಗಿ ಹಣ ಸಂಗ್ರಹ ಆಗುವಂಥ ದೇಣಿಗೆ ಬರೋ ಕ್ಷೇತ್ರ ಯಾವುದಿತ್ತು ಅದು ಶಬರಿಮಲೆ ಕ್ಷೇತ್ರ. ಅದು ಅಲ್ಲಿಗೆ ಹೋದಾಗ ದೇವರಲ್ಲಿ ಪ್ರಾರ್ಥನೆ, ನನಗೆ ಒಂದು ಏನಾದರೂ ಅವಕಾಶ ಸಿಗಬೇಕು ಅಂತ. ಎಂಥ ಪಡಿಪೂಜೆ ಅಂತ ಹೇಳಿದ್ರೆ ಅದು ಸಿಗೋದಿಲ್ಲ. ಅದು ಇಮಿಡಿಯೇಟಾಗಿ ಸಿಗುವಂಥ ಸೇವೆ ಅಲ್ಲ ಅದು. ಅಲ್ಲಿ ಲಕ್ಷಾರ್ಚನೆ ಮತ್ತು ಸಹಸ್ರ ಕುಂಭಾಲ ಅಭಿಷೇಕದ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಆ ಭಾಗ್ಯ ಮುಖಾಂತರವಾಗಿ ಅದೆಲ್ಲ ಕೆಲಸವನ್ನು ಮಾಡುವ ಒಂದು ವಿಶೇಷವಾದ ಅನುಗ್ರಹ ನನಗೆ ದೇವರಿತ ಆಗಿತ್ತು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ತದನಂತರವಾಗಿ ಅಲ್ಲಿ ಏನಾದರೂ ಒಂದು ವಸ್ತು ರೂಪದಲ್ಲಿ ಕೊಡುವ ಅಂತ ಮನಸ್ಸಿತ್ತು. ಅಲ್ಲಿಯ ಮೇಲ್ಶಂತರದ್ದು ಕೇಳಿಕೊಂಡೆ, ಏನಾದರೂ ಆ ಥರದ್ದು ಏನಾದಿದ್ದರೆ ನನಗೊಂದು ತಿಳಿಸಿ ಅಂತ. ನಾನು ಅಲ್ಲಿಂದ ಬರೋಡಕ್ಕೆ ಹೋಗಬೇಕಾದ್ರೆ ನನಗೆ ವಾಪಿ ಮುಟ್ಟಿದ್ದೇನೆ ಅಷ್ಟೇ. ಅಲ್ಲಿಂದ ಒಂದು ಕರೆ ಬಂತು ನನಗೆ, ನಾವು ಈ ಸಲದಿಂದ ದೇವರಿಗೆ ತುಲಾಭಾರ ಸೇವೆ ಮಾಡುವ ಪ್ರಾರಂಭ ಮಾಡುವ ಅಂತ ಇದ್ದೇವೆ. ಆ ತುಲಾಭಾರ ಮಾಡುವಂಥ ವ್ಯವಸ್ಥೆ ನೀವು ಮಾಡ್ತೀರಾ ಅಂತ ಕೇಳಿದ್ರು. ಭಾಳ ಸಂತೋಷದಿಂದ ಒಪ್ಪಿಕೊಂಡೆ. ನನ್ನ ಜೊತೆಗೆ ಉಜಿರೆಯಲ್ಲಿ ಚಕ್ಕಿತಯರು JP ಅಂತಿದ್ದಾರೆ, ಅವರು ಮಾನ್ಯ ಅವರು ಶಾಸಕರಾಗಿರಲಿಲ್ಲ ಆವಾಗ, ಅವರು ಕೂಡ ನಮ್ಮ ಜೊತೆ ಇದ್ದರು ಆವಾಗ. ಅಂತ ಒಂದು 10-15 ಮಂದಿ ಸೇರಿಕೊಂಡು ಆ ತುಲಾಭಾರ ಸೇವೆ ಆಗುವ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಕೂಡ ನಾವು ತುಂಬ ಸಂತೋಷವನ್ನು. ತದನಂತರವಾಗಿ ಈಗ ಅದು ಸುಮಾರು 25 ವರ್ಷದ ತನಕ ಅದು ಬುಕ್ ಆಗಿದೆ. ಅಂಥ ವ್ಯವಸ್ಥೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೆ. ಆದರೆ ನಾನು ಪಳ್ಳಿಗೆ ಹೋಗಲಿಲ್ಲ. ಅರ್ಥ ಆಯ್ತಾ? ಮಲೆಕುಡಿನವರು ಈ ಮಾತನ್ನು ಉಲ್ಲೇಖಿಸಬೇಕಿತ್ತು. ತಮ್ಮಿಂದ ಈ ಬದಲಾವಣೆ ಸಾಧ್ಯತೆ ಇದೆ. ಯಾಕೆ ಹೋಗಬೇಕು ನಾವು? ಅಲ್ಲ, ನಾವು ವಾವರ ಯಾರು ಅಂತ ಕೇಳಿದ್ರೆ ನನಗೆ ಯಾರಾದ್ರೂ ಉತ್ತರ ಕೊಡುವವರು ಬೇಕು ನಮಗೆ. ಯಾರು ವಾವರ? ಒಬ್ಬ ಮುಸ್ಲಿಂ ಒಬ್ಬ ಬಾಂಧವನ, ಮುಸ್ಲಿಂ ವ್ಯಕ್ತಿಯನ್ನು ನಾವು ಅವನ ಇಲ್ಲಿಂದ ಎಲ್ಲ ಇರುಮಡಿ ಎತ್ತುಕೊಂಡು ಹೋಗಿ 48 ದಿವಸ ವ್ರತಧಾರಣೆ ಮಾಡಿಕೊಂಡು ಮೊದಲು ಪಳ್ಳಿಗೆ ಹೋಗಬೇಕು. ಯಾಕೆ ಹೋಗಬೇಕು? ಪಳ್ಳಿಗೆ ಹೋಗೋ ಸಂದರ್ಭ ನಮಗೆ ಯಾಕೆ ಬೇಕು?
ಅಲ್ಲಿ ಹೋಗಿ ಏನು ಸಾಧನೆ ಮಾಡಿದ್ದೀರಿ? ಇಲ್ಲಿರುವಂಥ ತುಂಬ ವ್ರತಧಾರಿಗಳು ಪಳ್ಳಿಗೆ ಹೋಗದೆ ಕೂಡ ದರ್ಶನವನ್ನು ಮಾಡಿ ಬಂದಿದ್ದೀರಿ. ನಾನು ಹೋಗಲಿಲ್ಲ, ದೇವರು ನನಗೆ ತುಂಬ ಒಳ್ಳೆಯ ದರ್ಶನವನ್ನು ಕೊಟ್ಟಿದ್ದಾರೆ ನನಗೆ, ಅಂಥದ್ದೇನು ಆಗಲಿಲ್ಲ. ಯಾಕೆ ಹೋಗಬೇಕು? ತಾವು ತೆಗೆದುಕೊಂಡಂಥ ಕಾಳ ಮೆಣಸನ್ನು ತಗೊಂಡೋಗಿ ಅಲ್ಲಿ ಕೊಡ್ತೀರಿ, ಎಡ್ಡೆ ಮುಂಚಿ ಭಾರಿ ರೇಟ್ ಉಂಡಾಕಿ, ಕೋಟಿಗಟ್ಟಲೆ ದುಡ್ಡು ಹಾಪುಂಡಾಯ್ತು, ದಾಯನ ಮಾಡೇ ಪೋಡು. ಯಾಕೆ ಹೋಗ್ಬೇಕು ನಾವು ಅಲ್ಲಿ ಪಳ್ಳಿಗೆ? ಯಾಕೆ ಹೋಗ್ಬೇಕು? ಯಾಕೆ ಅಲ್ಲಿ ನಾವು ತೆಂಗಿನಕಾಯಿ ಬಿಟ್ಟು ಬರಬೇಕು? ಯಾರು ನಮ್ಮ ಧರ್ಮವನ್ನು ಪ್ರೀತಿಸುವುದಿಲ್ಲೋ ಅವರ ಧರ್ಮವನ್ನು ನಾವು ಯಾಕೆ ಪ್ರೀತಿ ಮಾಡಬೇಕು? ಯಾರು ಹೇಳಿದ್ದು ನಿಮಗೆ ಅಲ್ಲಿ ಹೋಗ್ಬೇಕಂತೇಳಿ? ಪಂಪ ಇರುವುದು, ಪಂಪದಿಂದ ಸೀದಾ ಮೇಲೆ ಶಬರಿಮಲೆಗೆ ಹೋಗ್ಲಿಕ್ಕೆ ಇರೋದು, ಪಳ್ಳಿಗೆ ಯಾಕೆ ಹೋಗಬೇಕು? ಪಳ್ಳಿಯಲ್ಲಿ ಹೋಗಿ ನಿಮ್ಗೆ ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆ? ಯಾರಾದರೂ ಒಬ್ಬ ವ್ರತಧಾರಿ ಬಂದು ನನಗೆ ಇಲ್ಲಿ ಹೇಳಿದರೆ, ಇಲ್ಲ ನಾನು ವಾವರ ಸ್ವಾಮಿ ದೇವಸ್ಥಾನಕ್ಕೆ ನಂಗೆ ಭಾಳ ಚೆನ್ನಾಗಿದೆ ಹೇಳಿದ್ರೆ ಬಂದು ಹೇಳಿ. ಇಲ್ಲಿ ನಾವೇ ನಮ್ಮ ಮಕ್ಕಳನ್ನು ತಪ್ಪು ತಾರಿಗೆ ಹೇಳಿದ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಇನ್ನೊಂದು ಯಕ್ಷಗಾನದವರು ಇದ್ದಾರೆ, ಅವ್ರಿಗೆ ಯಾರು ಕಥೆ ಕೇಳಿದ್ದಾರೆ ದೇವರಿಗೆ ಗೊತ್ತು. ನಮಗೂ ಅವರ ಇತಿಹಾಸ ಬೇರೆ ಬೇರೆ ಇದೆ. ನಮ್ಮ ಅಯ್ಯಪ್ಪ ಸ್ವಾಮಿದ ಕಥೆ ಯಾವಾಗ ಬಂದದ್ದು, ಅವರ ಕಥೆ ಯಾವಾಗ, ಅದು ಬೇರೆ. ಇವರಿಗೆ ಅಲ್ಲಿ ಅಬ್ಬು ಸೇಕು ಬರ್ತಾನೆ, ಮತ್ತು ವಾವರ ಕೂಡ ಬರ್ತಾನೆ. ಯಾರು ವಾವರ? ಅವರು ನಮ್ಮ ಸಾಕ್ಷಾತ್ ತಾಯಿಯೇ ತನ್ನ ಮಗನಿಗೋಸ್ಕರವಾಗಿ ಅಯ್ಯಪ್ಪ ಸ್ವಾಮಿನ ಕಾಡಿಗೆ ಕೊಟ್ಟಾಗ ವ್ಯಾಘ್ರನೇ ಅವರ ಜೊತೆಗೆ ಬಂದದ್ದು. ಸ್ವಾಮಿ ಶರಣ ಅಯ್ಯಪ್ಪ ಅಂತ ಹೇಳಿ ಹೆಸರು ಬಂದದ್ದು ಅಯ್ಯಪ್ಪನಿಗೆ. ಈ ವಾವರನಿಂದ ನಮ್ಗೆ ತೊಂದರೆವಾಗಲಿಕ್ಕೆ ಸಾಧ್ಯ ಉಂಟಾ? ಯಾಕೆ ಮಾಡಬೇಕು ನಾವು ಪೂಜೆಯನ್ನು, ವಾವರನ ಪೂಜೆಯನ್ನು ಯಾಕೆ ಮಾಡಬೇಕು? ಮತ್ತು ನಾವು ಹಿಂದುತ್ವದ ಮಾತನ್ನು ಎಂತ ಮಾತಾಡೋದು ನಾವು? ಇಲ್ಲಿಗೆ ಭಾಳ ಚೆಂದಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದು. ನಾನು ಒಂದು ತಿಂಗಳು ನೋಡ್ತಾ ಇದ್ದೇನೆ, ಭಾಳ ಶ್ರದ್ಧೆಯಿಂದ. ಅದರಲ್ಲಿ ಯಾವ ಡೌಟೇ ಇಲ್ಲ. ನಮ್ಮ ಅಯ್ಯಪ್ಪ ಸ್ವಾಮಿನ ಬಗ್ಗೆ ಯಾವುದೇ ಡೌಟು, ಯಾವುದೇ ಪ್ರಾಬ್ಲಮ್ ನಾನು ಹೇಳಿದಲ್ಲ. ಈಗ 48 ವರ್ಷದ ನೀವು ವ್ರತಧಾರಣ ಮಾಡಿದಾಗ ನಮ್ಮಲ್ಲೇ ಶಕ್ತಿ ಬರ್ತದೆ. ಅದಕ್ಕಿಂತ ಬಡ್ದು ಎಂತ ಬೇಕು ನಮಗೆ? ದೇವರ ಆಭರಣ ಬರುವಾಗ ಅದರೊಟ್ಟಿಗೆ ಗರುಡ ಬರ್ತಾನೆ, ಅದರಿಂದ ಮತ್ತೆ ನಮಗೆ ಇನ್ಯಾವ ಶಕ್ತಿ ತೋರಿಸ್ಬೇಕು ದೇವರು? ಆದರೆ ನೀವು ಮಸ್ಜಿದಿಗೆ ಹೋಗ್ತಿರಲ್ಲ, ಇದು ಯಾವ ರೀತಿ ಆಚರಣೆ ನಮ್ಮದು? ಯಾಕೆ ಬೇಕು ನಮಗೆ? ನಾನು ಮೊದಲನೇದಾಗಿ ಪಾವಂಜೆ ಮೇಳ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಭಾಳ ಒಳ್ಳೆಯ ಮೇಳವನ್ನು ಮಾಡ್ತಿದ್ದೆ. ಇನ್ನು ಮುಂದೆ ಶಬರಿಮಲೆ ಪ್ರಸಂಗ ನೀವು ಮಾಡಿದರೆ ಅದರಲ್ಲಿ ವಾವರನ ಟಾಪಿಕ್ಗೆ ಬರಬಾರ್ದು. ಬೇಕಾದಷ್ಟು ಟಾಪಿಕ್ ಇದೆ. ಅಯ್ಯಪ್ಪ ಸ್ವಾಮಿನಿಂದ ಪ್ರೇರಣೆ ಪಡೆದು ಬೇಕಾದಂಥ ತುಂಬ ವ್ಯವಸ್ಥೆಗಳು ನಮ್ಮಲ್ಲಿ ಆಗಿದೆ. ಅದನ್ನು ತೋರಿಸಿ ನೀವು. ಕಾಲು ಬರೆದಾಗ ಕಾಲು ಬಂದದುಂಟು, ಕಣ್ಣು ಕಾಣದ ಕಣ್ಣು ಬಂದದುಂಟು, ಅದೆಲ್ಲ ತೋರಿಸಿ. ಯಾರು ಈ ವಾವರ? ಯಾಕೆ ಕಲಿಸಬೇಕು ನಿಮಗೆ? ವಾವರನಲ್ಲಿ ಹೋಗಿ ನಾವರಕ್ಕೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಲ್ಲಿದ್ದಾರೆ ದೇವರು. ಅಲ್ಲಿಂದ ಪನ್ನಡ ರಾಜ್ಯದಿಂದ ಬಂದಂಥ ರಾಜರು ಹೋಗಿದ್ದು ಎಲ್ಲಿ? ನಾವರಕ್ಕೆ. ಅಲ್ಲಿ ಹೋಗಿ ಬನ್ನಿ, ನಿಮಗೆ ವಾವರ ನೋಡಲಿಕ್ಕಿದ್ರೆ. ಯಾಕೆ ಹೋಗಬೇಕು? ಈ ಮುಸ್ಲಿಮನ್ನು ನಾವು ಯಾಕೆ ಓಲೈಕೆ ಮಾಡಬೇಕು? ನಾವು ಕೊಟ್ಟ ಹಣದಿಂದ ಅವರು ಅದೇ ಹಣವನ್ನು ಸಂಪಾದನೆ ಮಾಡಿಕೊಂಡು ನಾವು ಹೇಳ್ತೇವೆ ಕೇರಳದಲ್ಲಿ ಹಾಗೆ ಉಂಟು, ಕೇರಳದಲ್ಲಿ ಹೀಗೆ ಉಂಟು. ಇರುವುದೇ ಕೇರಳದಲ್ಲಿ. ಇಲ್ಲಿ ಮತ್ತು ಯಾವಾಗ ಮಾತಾಡೋದು ನಾವು? ಮಲೆಗುಡಿಯರೇ, ನಾವು ಮಾತಾಡಬೇಕಿದ್ದನ್ನು ಈಗ ಮಾತಾಡೋದು. ಮತ್ತು ಯಾವಾಗ ಮಾತಾಡೋದು ನಾವು? ಈಗ ನನ್ನ ಮಗ ನನ್ನ ಹತ್ರ ಬಂದು ಕೇಳಿದ್ರೆ ವಾವರ ಯಾರು ಅಂತ ಏನು ಜವಾಬ್ ಕೊಡಲಿ ಅವನಿಗೆ? ನಾಳೆಯಿಂದ ಇಲ್ಲಿ ಒಂದು ಪ್ರತೀತಿ ಇದೆ. ನಾವು ಹಿಂದೂಗಳಾಗಿದ್ದರೆ, ನಮ್ಮಲ್ಲಿ ಸ್ವಲ್ಪ ಆದರೂ ಹಿಂದುತ್ವ ಇದ್ದರೆ, ನಾಳೆಯಿಂದ ಇಲ್ಲಿ ವಾವರ ಸ್ವಾಮಿಗೆ ಅಯ್ಯಪ್ಪ ಸ್ವಾಮಿಗೆ ಯುದ್ಧ ಆಗ್ತದೆ. ಬ್ಯಾರಿ ನಮ್ಮೊಟ್ಟಿಗೆ ಬಂದು ಎಂತ ಯುದ್ಧ ಮಾಡೋದು? ಹೌದಾ? ನಾಳೆ ಇಲ್ಲಿ ವಾವರ ಸ್ವಾಮಿಗೆ ಅಯ್ಯಪ್ಪ ಸ್ವಾಮಿಗೆ ಯುದ್ಧ ಆಗ್ತದೆ. ಎಂತ ಯುದ್ಧ? ಅವರಿಗೆ ಮುಸ್ಲಿಂ ಆಗಿದ್ದರೆ, ಅವ ನಮ್ಮನ್ನು ಓಲೈಸಿಕೊಂಡಿದ್ರೆ, ನಮ್ಮ ಹಿಂದುತ್ವವನ್ನು ಪಾಲಿಸ ಅಯ್ಯಪ್ಪನ ಗೆಳೆಯ ಅಂತ ಹೇಳ್ತಾರೆ. ಗೆಳೆಯ ಆದರೂ ಒಪ್ಪಿಕೊಳ್ಳಿ ನಮ್ಮ ಧರ್ಮವನ್ನು. ಆ ಮಸ್ಜಿದಲ್ಲಿ ನಮ್ಮವ್ರು ಹೋಗಿ ಪೂಜೆ ಮಾಡಬೇಕಲ್ಲ, ಮಾಡ್ತಾ ಇಲ್ಲ. ಅದು ಬಿಡಿ, ದೇವಸ್ಥಾನದೊಳಗೆ ಯಾಕೆ ಬರ್ತಾರೆ ವಾವರ ಸ್ವಾಮಿ ಮೇಲೆ, ಮುಸ್ಲಿಮನ ಮೈ ಮೇಲೆ ದೇವರು ಬರ್ತಾರ? ಯಾಕೆ ಈ ತಪ್ಪು ಕಲ್ಪನೆಗಳು? ನಾನೇನು ಅಹಂಕಾರದಿಂದ ಮಾತಾಡೋದಲ್ಲ, ಎಲ್ರಿಗೂ ಗೊತ್ತಿರಲಿ ಇದೆಲ್ಲ ಸುಳ್ಳು ಕಲ್ಪನೆಗಳು. ವಾವರ ಬರುವುದೇ ಇಲ್ಲ. ಒಂದು ವೇಳೆ ಹಿಂದುತ್ವವನ್ನು ಒಪ್ಪಿಕೊಂಡಿದ್ರೆ ಅವರು ಕೂಡ ಶಬರಿಮಲೆಗೆ ಬರಬೇಕು. ಬರ್ತಾರಾ? ಬರುವುದಿಲ್ಲ ಅವರು. ಮತ್ತೆ ಯಾಕೆ ಬೇಕು ನಮಗೆ ಇದೆಲ್ಲ? ಅಲ್ಲಿ ತೆಗೆದುಕೊಂಡು ಹೋಗಿ ನಾವು ಇಲ್ಲಿ ಮೊತ್ತವನ್ನು ಮಾಡಿಕೊಂಡು ನಮ್ಮ ತಾಯಿಯಂದರು ಆ ತಂಗಿಯರು ಹಾಕಿದಂತಹ ಒಂದು ತೆಂಗಿನಕಾಯಿಯನ್ನು ಅಲ್ಲಿ ಕೊಂಡೋಗಿ ಹಾಕಿದ್ದು ಯಾಕೆ? ಇತರ ಶಬರಿಮಲೆ ದೇವರು ಅಲ್ಲಿ ಕೊಂಡೋಗಿ ಹಾಕಿ. ಇವತ್ತು ನೆನೆಸ್ಕೊಳ್ಳಿ. ಅಲ್ಲ, ನಿಮಗೆ ಬೇಸರ ಆಗ್ತದೆ, ನನಗೆ ಗೊತ್ತಿಲ್ಲ, ವ್ರತಗಳು ಇರ್ಬೋದು. ಇದು ಖಂಡಿತವಾಗಿ ನಾವು ಮಾಡುವಂಥ ತಪ್ಪು ಕಲ್ಪನೆಗಳು. ಅದು ಆಗಲೇಬಾರದು. ವಾವರ ಇಲ್ಲವೇ ಇಲ್ಲ. ಅದು ಯಾರಾದರೂ ಬಂದು ಇಲ್ಲಿ ಹೇಳಿದ್ರೆ ನಾನು ಒಪ್ಪಿಕೊಳ್ತೇನೆ, ಕಾಲಿಗೆ ಬೀಳ್ತೇನೆ. ಈಗ ನಾನು ಇಲ್ಲ, ವಾವರನ ಅಯ್ಯಪ್ಪನ ಯುದ್ಧ ಆಗಿದೆ, ನಾಳೆ ಬರ್ತಾನೆ ವಾವರ ಬರ್ರಿ ನೋಡೋಣ, ಹೇಗೆ ಬರ್ತಾನೆ? ಮುಸ್ಲಿಮರು ನಮ್ಮ ಹಿಂದೂಗಳ ಮೈ ಮೇಲೆ ಬರಲಿಕ್ಕೆ ಆಗುವುದೇ ಇಲ್ಲ. ಮತ್ತು ವಾವರನ ಯುದ್ಧ ಹೇಗೆ ಆಗುವುದು? ಅದು ನೀವು ಎಲ್ಲಿ ತನಕ ಏನು ನಡೆಸ್ಕೊಂಡು ಬಂದಿದ್ರೆ ಬರಲಿ, ತೊಂದರೆ ಇಲ್ಲ. ಇನ್ನು ಮುಂದೆ ಅದರದ್ದು ಚೇಂಜ್ ಆಗಬೇಕು. ಇದು ನೀವು ಹೇಳಿದ್ರಿ ಈಗ ಬ್ರಹ್ಮ ಕಲಸ ಅಂತ, ನಾಳಿಂದ ಚೇಂಜ್ ಮಾಡ್ಬೋದು. ನಿಮಗೆ ಹಿಂದುತ್ವದ ಬೇಗೆ ನಿಮ್ಗೆ ಸ್ವಲ್ಪ ಅದು ಅರಿವಿದ್ರೆ ನಾಳಿಂದ ಚೇಂಜ್ ಆಗಬೇಕು. ಅದು ಮಾಡೋದಿಲ್ಲ. ನಿಮ್ಗೆ ಗೊತ್ತಿದೆ, ನೀವು ಕೇರಳದಿಂದ ಬಂದವರು, ಖಂಡಿತವಾಗಲಿ ಗೊತ್ತಿದೆ. ನಾನು ಚೇಂಜ್ ಮಾಡೋದಿಲ್ಲ ನೀವು ಅಂತೇಳಿ. ಯಾಕೆ ಮಾಡೋದಿಲ್ಲ? ಯಾವ ರೀತಿಯಲ್ಲಿ ವಾವರ ನಮ್ಮ ದೇವರ ಜೊತೆ ಯುದ್ಧ ಮಾಡಲಿಕ್ಕೆ ಸಾಧ್ಯತೆ ಉಂಟು? ತುಂಬ ಪಿಕ್ಚರ್ ಬರ್ತಾ ಇತ್ತು ನಮ್ಮ ಹಿಂದೂ ದೇವರನ್ನು ಹೀಯಾಳಿಸುವಾಗ. ಈ ಬಂದಾಗಿದೆ. ರಾಜಸ್ಥಾನವರದ ಹೋರಾಟ ಮಾಡಿದ ಅದಕ್ಕೆ ಬಂದಾಗಿದೆ. ಈಗ ನಾಳೆಯಿಂದ ವಾವರ ಬರೆದು ನಿಲ್ಲಿ, ಇಲ್ಲಿ ತೊಂದರೆ ಇಲ್ಲ.
ನಮ್ಮ ದೇವರ ಹತ್ರ ಬಂದು ಮುಸ್ಲಿಮ್ನ ಯಾವುದೇ ಒಬ್ಬ ಬಂದು ಇಲ್ಲಿ ದೇವರ ಹತ್ರ ಜಗಳ ಆಡೋದು ಬೇಡ ಬೇಡ, ಅದು ಖಂಡಿತವಾಗಲೂ ಕಟ್ಟುಕತೆ. ನಾನು ಬಂದು ನಾಳೆ ನಿಲ್ತೇನೆ, ನಾನು ಅಹಂಕಾರದ ಮಾತಾಡೋದಲ್ಲ, ನಮಗೆ ಆ ಭಾವನೆಗಳು ಬೇಡ ಅಂತ ಈ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ರಾಜಣ್ಣಯ್ಯವರೇ, ನಿಮ್ಮ ಅವಧಿ ಈಗ ಆಗ್ತಾ ಬಂದಿದ್ದು, ತಮ್ಮ ಮಕ್ಕಳು ಈಗ ಮುಂದಿನ ದಿನಗಳು ಇದನ್ನು ಮಾಡಲಿಕ್ಕಿದ್ದಾರೆ. ತಮ್ಮ ಮಗ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದರಲ್ಲಿ. ನಮಗೆ ನಾನು ಹೇಳಿದ್ದಲ್ಲ, ನನಗೆ ಅಯ್ಯಪ್ಪ ಯಾರು ಅಂತ ತೋರಿಸ್ಕೊಟ್ಟವರೇ ನೀವೇ. ನನಗೆ ಅದರ ಬಗ್ಗೆ ಅದರ ಮುಂಚೆ ನನಗೆ ಯಾವ ಅಯ್ಯಪ್ಪ ದೇವರು ಯಾರು ಏನು ಎಂಥದ್ದು ಗೊತ್ತಿರಲಿಲ್ಲ. ಸುರುಗಾಗಿ ನಾನು ಹೇಳಿದಲ್ಲ, ನನ್ನ ಜೊತೆಯಲ್ಲಿ ವೆಂಕಪ್ಪಿದ್ದ ಅಂತೇಳಿ, ಅವರ ಜೊತೆಗೆ ಅಲ್ಲಿ ಸುರುಗಾಗಿ ನೋಡಿದ್ದು ನಾನು ನಿಮ್ಮಲ್ಲಿ ನಮ್ಮ ಊರಿಗೆ ಅಯ್ಯಪ್ಪ ಸ್ವಾಮಿ ಪರಿಚಯ ಮಾಡಿಸಿದ್ರು ನೀವು ಅಂತ ಹೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಆದರೆ ಮುಂದಿನ ಜನಾಂಗಕ್ಕೆ ನಾವು ಯಾವ ರೀತಿಯ ತಪ್ಪು ಸಂದೇಶಗಳು ಬೇಡ ಒಂದು ರೀತಿಯಲ್ಲಿ ನಾನು ಇದನ್ನು ಮಾಡ್ತೇನೆ. ನಾವು ಇದಕ್ಕೆ ವಿಜೃಂಭಣೆಯಾಗಿ ಮಾಡುವ. ನಾಳೆ ದಿವಸದಲ್ಲಿ ನೀವು ಅಲ್ಲಿ ಅಯ್ಯಪ್ಪನ ಮೂರ್ತಿಲಿಟ್ಟು ಪೂಜೆ ಮಾಡಿದ್ರೆ ಯಾವುದೇ ತಪ್ಪಿಲ್ಲ. ತುಂಬ ಕಡೆಯಲ್ಲಿ ಅಯ್ಯಪ್ಪನ ದೇವಸ್ಥಾನಗಳಿದೆ, ಯಾಕೆ ನಾವು ಮೂರ್ತಿಯನ್ನು ಇಡಬಾರ್ದು? ಇಡಬಹುದು, ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವ, ನಾವು ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಏನು ಬೇಕು ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ಯಾವುದೇ ಮುಸ್ಲಿಮ್ ಸಂಘಟನೆಗಳು ಬಂದು ಅವರ ನಮ್ಮ ಪೂಜೆ ವಿಧಿವಿಧಾನಗಳಲ್ಲಿ ಅವರ ಒಂದು ಇಂಪ್ಲಾನ್ಸ್ ಆಗೋದು ಬೇಡ ಅಂತ ದೃಷ್ಟಿಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ನೀವು ಮಾಡ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟದ್ದು. ಹಿಂದುತ್ವ ಇದ್ದರೆ ನಾಳೆಯಿಂದ ವಾವರ ಪೂಜೆ ಅಂತ ಹೇಗೆ ಪೂಜೆ ಮಾಡಿದ್ರು ಹೇಳಿ? ನಾವು ಎಷ್ಟು ಜನ ಬರ್ತಾರೆ ಮುಸ್ಲಿಮರು ಇಲ್ಲಿಗೆ? ಬರುವುದಿಲ್ಲ. ನಾವೇ ಬದಲಾವಣೆ ಆಗದಿದ್ದರೆ ಮತ್ತು ಮುಂದಿನ ಕಾಲ ಇನ್ನೊಂದು ಈಗ ಮೇಲೆ ಹೋಗಿದ್ದಾರೆ, ಅವರು ಮೇಲೆ ಹೋಗಿ ಚಾಪೆ ಹಾಕಿಕೊಂಡು ಕೂತ್ಕೊಳ್ಳಿದ್ದಾರೆ ಅಲ್ಲಿ. ನಾವು ಹೋಗ್ತೇವೆ ಅಲ್ಲಿಗೆ, ತಲೆಗೆ ನಾವಿಲ್ಲಿಗೆ ಅವ್ರನ್ನ ಇಟ್ಟುಕೊಂಡು ಬರ್ತೇವೆ. ಯಾಕೆ ಎಂತ ಅವ್ರು ಸ್ನಾನವೇ ಮಾಡೋದಿಲ್ಲ ಬೆಳಿಗ್ಗೆ ಎದ್ದು. ನೀವು 48 ದಿವಸಗಳ ವ್ರತಧಾರಿಯಾಗಿ ಅಲ್ಲಿಗೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆದು ಆಮೇಲೆ ಅಲ್ಲಿ ಹೊರಗೆ ಒಬ್ಬ ಕೂತ್ಕೊಂಡಿರ್ತಾನೆ, ಅವ್ರಿಗೆ ತಲೆ ಬಾಗಿ ನಾವಿಲ್ಲಿಗೆ ಇಟ್ಕೊಂಡು ಬರ್ತೇವೆ. ಬೇಡ ನಮಗೆ, ಅದು ನಮ್ಮ ದೇವರು ಸಾಕು, ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಯಾವಾಗ ಬದಲಾವಣೆ ಮಾಡೋದು? ಅದು ಬದಲಾವಣೆ ಆಗಬೇಕು. ಈಗ ನಮ್ಮ ಪುರೋಹಿತರು ಇದ್ದಾರೆ, ಹೇಳ್ಬೋದಿತ್ತು ಅವರಿಗೆ. ಇನ್ನು ಎಲ್ಲ ಭಜನಾ ಮಂದಿರದಲ್ಲಿ ಕೂಡ ಬ್ರಹ್ಮರಸ ಆಗುವ ಸಾಧ್ಯತೆಗಳು ಇದ್ದಾವೆ. ಅದನ್ನು ತಿದ್ದುವವರು ಯಾರು? ಸಮಾಜದಲ್ಲಿ ನಾವು ಒಂದು ಮಗು ಬಿದ್ದಾಗ ಒಂದು ಪೆಟ್ಟು ಕೊಡ್ತೇವೆ ಅದಕ್ಕೆ. ಯಾಕೆ? ಆ ಮಗು ಹೆದರಬಾರ್ದು, ಕೂಡಲೇ ಹೇಳಬೇಕಂತೇಳಿ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಮಾಡುವ ಕೆಲಸದ ಬಗ್ಗೆ ನಾನು ಹೇಳಿದಲ್ಲ, ಭಾಳ ಶ್ರದ್ಧೆಯಿಂದ ನನಗೆ ಗೊತ್ತಿದೆ. ನಾನು ಹೇಳಿದಲ್ಲ, ನಮ್ಮ ಊರಿನಲ್ಲಿ ಆಗುವಂಥ ಒಂದು ಒಳ್ಳೆಯ ಅಯ್ಯಪ್ಪ ಸ್ವಾಮಿ ವ್ಯವಸ್ಥೆಗಳು ಎಲ್ಲಿಯೂ ಆಗಲಿಲ್ಲ. ಮೊದಲು ಅದು ಗುರುವನ್ಕೆರೆ ಮಸ್ಜಿದ್ ಹತ್ರದಿಂದ ಅದು ಮೆರವಣಿಗೆ ಹೊರಡ್ತಾ ಇತ್ತು. ಚೇಂಜ್ ಮಾಡಿದಿರಲ್ಲ, ಏನಾಗಿದೆ ನಮಗೆ? ಆತಕ್ಷಣ ನನ್ನ ಚೇಂಜ್ ಆತನದೆ ಚೇಂಜ್ ಆಯ್ತಲ್ಲ, ಬದಲಾವಣೆದಲ್ಲಿ ಪ್ರಾಬ್ಲಮ್ ಮಾಡ ನಮ್ಮ ಮಾತು ಸುಕ್ಕೋಟಿಲ್ಲ. ಸಾಧಾರಣ ಮೇರ್ನ ರಾಜೇಂದ್ರ ಗುರುಸ್ವಾಮಿಯರ ಅಡಿಯಿಂದ ಎಷ್ಟು ಜನ ಇಲ್ಲಿಂದ ಶಬರಿಮಲೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಲೆಕ್ಕ ವ್ಯವಸ್ಥೆನ ಹೋಗಿದ್ದಾರೆ. ನಾವು ಏನು ಹಾಳಾಗಲಿಲ್ಲ, ಒಳ್ಳೆಯದಾಗಿದೆ. ಅದು ಇಂಥ ಬದಲಾವಣೆ ಮಾಡುವ, ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗುವ. ನಾವು ಯಾಕೆ ಮಾಡಬಾರ್ದು? ಇದು ಹೇಳಿದ್ದು ಸಂಪತ್ರವರೇ, ನೀವು ಎಲ್ಲ ಇಂಥ ಒಳ್ಳೆ ಕೆಲಸ ಮಾಡ್ತೀರಿ. ಮತ್ತು ಹಿಂದುತ್ವ ಜಾಗರಣೆ ಆಗೋದು ಯಾವಾಗ? ಮತ್ತು ನೀವು ಬಾಂಗ್ಲಾದೇಶ, ಕಾಶ್ಮೀರ, ಮಥುರಾ, ಅಯೋಧ್ಯ, ಇನ್ನೊಂದು ಮುಂದಿನ ಸ್ಥಳಗಳು ಶಬರಿಮಲೆ ಕೂಡ ಹಾಗೆ ಆಗ್ತದೆ. ಹಾಗೆ ಆಗಬಾರ್ದು. ನೇರವಾಗಿ ಇಲ್ಲಿಂದ ಇರುಬುಡಿಯನ್ನು ತೆಗೆದುಕೊಂಡು ಹೋಗಿ ತಂದೆ ತಾಯಿಗಳಿಗೆ ಒಂದಿಸ್ತಾ ಉರಿಯನ್ನು ತೆಗೆದುಕೊಂಡು ಹೋಗಿ ಪಂಪಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ವಾಪಸ್ ಬರೋದು ನಾವು ಅಷ್ಟೇ. ಅದಕ್ಕೋಸ್ಕರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಅಡಿಯಲ್ಲಿ ಬೆಳಗ್ಗೆ ನೀವು ಕಾರ್ಯಕ್ರಮ ಮಾಡಿದಿಲ್ಲ, ಆ ಸಂಘಟನೆ ಹುಟ್ಟಿಕೊಂಡದ್ದು. ನಮ್ಮ ಎಲ್ಲ ಹಣ ತೆಗೆದುಕೊಂಡು ಹೋಗಿ ಕೇರಳಕ್ಕೆ ಹಾಕೋದು ಮಾತ್ರ. ಏನಾದರೂ ವ್ಯವಸ್ಥೆ ಇದೆಯಾ ಅಲ್ಲಿ? ಎಷ್ಟು ವರ್ಷದ ಇತಿಹಾಸ, ಸರಿಗಟ್ಟು ಏನು ವ್ಯವಸ್ಥೆ ಇಲ್ಲ ಅಲ್ಲಿ. ನೋಡಿದ್ದೀರಾ ನೀವು? ಹೋಗಿರ್ಬೋದು, ಎಲ್ಲ ನಮ್ಮ ಅಯ್ಯಪ್ಪ ಭಕ್ತಾದಿಗಳಿಗೆ ಗೊತ್ತಿರ್ಬೋದು ಏನು ವ್ಯವಸ್ಥೆ ಇದೆ ಅಲ್ಲಿ, ಏನಿಲ್ಲ. ಅದಕ್ಕೋಸ್ಕರವಾಗಿ ಅದರ ಬಾರ್ಡ್ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನು ಬೆಳಿಗ್ಗೆ ನೀವು ಆಯೋಜನೆ ಮಾಡಿದ್ದೀರಿ, ಅವ್ರು ದೊಡ್ಡದಾದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಯಾಕೆಂತೇಳಿ ಇಲ್ಲಿಂದ ಹೋಗುವಾಗ ಎಲ್ಲರಿಗೆ ಸ್ಥಾನದ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ದೊಡ್ಡದೊಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಯಾರಿಗೆ? ನಮ್ಮವರಿಗೆ, ನಮ್ಮ ವ್ರತಧಾರಿಗಳಿಗೆ ಆ ಒಳ್ಳೆಯ ಕೆಲಸ ಆಗುವಂಥ ಕೆಲಸ ಆಗಲಿ ಅಂತ ದೃಷ್ಟಿಯಲ್ಲಿ ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಲ್ಲಿಗೆ ಹೋಗಿ ನಾವು ಹಾಕಬೇಕಾದದ್ದು ಏನು? ದೇವರಿಗೆ ಹಣ ಬೇಕಾ? ದೇವರಿಗೆ ಅಯ್ಯಪ್ಪ ಸ್ವಾಮಿಗೆ ಯಾವುದು ಬೇಡ. ಅವರ ತಂದೆ ಅಯ್ಯಪ್ಪ ಸ್ವಾಮಿನಲ್ಲಿ ಕೇಳಿಕೊಂಡಾಗ, ನಾನು ನಿನಗೆ ರಾಜ್ಯಾಭಿಷೇಕ ಮಾಡಿದವರಲ್ಲಿ ಇದ್ದೆ ಅಂತ ಕೇಳಿಕೊಂಡಾಗ ಒಪ್ಪದೆ, ನಾನು ಎಲ್ಲಿ ಬಿಲ್ಲು ಬಗರೆಯನ್ನು ಬಿಡ್ತೇನೆ ಅಲ್ಲಿ ಹೋಗಿ ನನ್ನ ದೇವಸ್ಥಾನ ಕಟ್ಟಿ ಅಂತ ಹೇಳಿದವರು ಅಯ್ಯಪ್ಪ ಸ್ವಾಮಿಗಳು. ಪುನಃ ಕೇಳಿಕೊಂಡಾಗ ನಾನು ವರ್ಷಕ್ಕೆ ಒಂದು ಸಲ ತಾವು ಮಾಡಿದಂಥ ಎಲ್ಲ ಏನು ರಾಜನ ವೇಷಭೂಷಣಗಳನ್ನು ತಂದು ಹಾಕಿ ಅಂತ ಹೇಳೋದಕ್ಕೆ 14ನೇ ತಾರೀಕಿಗೆ ಸಂಕ್ರಮಣ ದಿನದಿಂದ ಪನ್ನಳ ರಾಜ್ಯದಿಂದ ಗರುಡನ ಜೊತೆಗೆ ಶಬರಿಮಲೆಗೆ ಬರುವಂಥದ್ದು. ಅಯ್ಯಪ್ಪ ಸ್ವಾಮಿಗೆ ಯಾವುದು ಬೇಡ. ಹಾಗಾದ್ರೆ ಏನು ಬೇಕು? ನೀವು ಮನೆಯಿಂದ ತಂದಂಥ ಅಕ್ಕಿ, ತೆಂಗಿನಗೊಳಗಿಟ್ಟಂಥ ಎಂತ ಹೇಳ್ತಕ್ಕಂಥ ತುಪ್ಪ, ಅದೆಲ್ಲ ದೇವರಿಗೆ ಬೇಕು. ಅದನ್ನು ಅರ್ಪಣೆ ಮಾಡಿ ಬನ್ನಿ ನೀವು. ಮತ್ತೆ ಹೇಗೆ ವ್ಯವಸ್ಥೆ ಆಗ್ತದಿಲ್ಲೋ ಮತ್ತನೇ ವಿಚಾರ ಅದು. ಆದರೆ ನಾವು ಈ ಚಿಕ್ಕ ಊರು ನಮ್ಮದು, ಇಷ್ಟು ದೊಡ್ಡ ಹೇಳಿದ್ರು ಅವರು, ಯಾರು ಅರವಿಂದ್ ಬೋಳಾರ್ ಅವರು, ಭಾಳ ಶ್ರದ್ಧೆಯಿಂದ ಮಾಡ್ತೀರಿ ಅಂತೇಳಿ. ಖಂಡಿತವಾಗಲಿ ಹೌದು. ಮತ್ತು ನಾವು ಈ ಚೇಂಜನ್ನು ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು?
ಯಕ್ಷಗಾನಿಗೆ ಅವರಿಗೆ ಅಷ್ಟೇ ಹೇಳೋದು, ನಿಮಗೆ ವಾವರ ಮೇಲೆ ಪ್ರೀತಿ ಇದ್ದರೆ ಯಕ್ಷಗಾನ ಆಟ ಆಡಿಸೋರು ಹಿಂದೂಗಳು, ನೀವು ಮುಸ್ಲಿಮನ ಮೇಲೆ ಹೋಗಿ ಆಟ ಆಡಿಸಿ ಮಾಡ್ಬೋದಲ್ವಾ? ಮತ್ತೆ ನಾವು ಹಿಂದುತ್ವದ ಬಗ್ಗೆ ಯಾಕೆ ಮಾತಾಡೋದು? ಯಕ್ಷಗಾನವನ್ನು ಯಾರ್ದು ಮುಸ್ಲಿಮರು ಮಾಡ್ತಾರ? ವಾವರನ ಕಥೆ ಇಲ್ಲ, ಅದು ಸುಳ್ಳು ಕಥೆ, ಅದು 100% ಸುಳ್ಳು ಕಥೆ. ಅದಕ್ಕೆ ಬೇಕಾದಂಥ ಇತಿಹಾಸಗಳಿದ್ದೆ, ಬೇಕಾದಂಥ ರೆಕಾರ್ಡ್ಸ್ಗಳಿದ್ದೆ. ಅದಕ್ಕೆ ಅದನ್ನು ಮಾಡೋದು ಬೇಡ. ನಮ್ಮೂರಿಂದ ರಾಜೇಂದ್ರ, ನಿಮ್ಮಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾಂದಿ ಆಗಲಿ ಅಂತ ಹೇಳುತ್ತಾ, ವೇದಿಕೆಯ ಮೇಲೆ ತುಂಬ ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮೂರ್ತಿಯನ್ನೇ ಮಾಡುವ, ನಮಗೆ ಫೋಟೋ ಬೇಡ, ನಮಗೆ ಮೂರ್ತಿಯನ್ನು ಮಾಡುವ, ದೇವಸ್ಥಾನವನ್ನೇ ಮಾಡುವ. ಯಾಕೆ ಮಾಡಬಾರ್ದು? ದೇವಸ್ಥಾನ ಮಾಡುವ, ಇಲ್ಲಿ ಮಾಡುವ, ನಮ್ಗೆ ಶಕ್ತಿ ಇದೆ, ನಮಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ, ಮಾಡ್ಬೋದು. ಆದರೆ ಎಲ್ಲಿ ನಮ್ಮ ಸಂಸ್ಕೃತಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಹಿಂದುತ್ವಕ್ಕೆ ಏನೋ ಧಕ್ಕೆ ಬಂದಾಗ ಅದನ್ನು ಅವಾಗ ಕೂಡಲೇ ಹೇಳಬೇಕು. ಒಂದು 4 ಜನರಿಗೆ ಬೇಜಾರಾದೀತು, ಪ್ರಾಬ್ಲಮ್ ಇಲ್ಲ, ಇಲ್ಲಿಂದ ಶುರು ಮಾಡುವ ಅದನ್ನು ನಾವು. ಎಂಥ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆದರೆ ಅವರವರ ಇಷ್ಟ. ನಾನು ನನ್ನ ಅನಿಸಿಕೆಯನ್ನು ಹೇಳಿದ್ದು. ಮತ್ತು ನಿಮಗೆ ಮುಂದಿನ ದಿನದಲ್ಲಿ ಅದನ್ನು ಹೇಗೆ ತಗೊಂಡು ಹೋಗ್ಬೋದು, ಅದು ತಮಗೆ ಬಿಟ್ಟಂಥ ವ್ಯವಸ್ಥೆಗಳು. ಒಂದು ಬದಲಾವಣೆ ಮಾಡಿದ್ದೀರಿ. ಈಗ ಆಲ್ರೆಡಿ ನೀವು ಪಳ್ಳಿಯಿಂದ ಬಿಟ್ಟು ನಮ್ಮ ಮನೆಗೆ ಬಂದಿದ್ದೀರಿ, ಹಾಗೆ ಇದೊಂದು ಬದಲಾವಣೆ ಆಗ್ತದೆ. ಏನೋ ತೊಂದರೆ ಆಗಿದ್ದರೆ ಹೇಳಬೇಕು, ಆ ಬದಲಾವಣೆ ಮಾಡಿ. ತೊಂದರೆ ಆಗಿದ್ದರೆ ಹೇಳಬೇಕು. ನನಗೆ ಗೊತ್ತಿದೆ, ಅಲ್ಲಿ ಪಳ್ಳಿ ಹತ್ರ ಹೋಗುವಾಗ ಒಂದು ಲಿಂಬನಿಗೆ ತುರಿಸಿ ನನಗೆ ಟೆನ್ಷನ್ ಆಗ್ತದೆ. ಅಂದರೆ ನನಗೆ ನೋಡುವಾಗ ಹೆದರಿಕೆ ಆಗ್ತದೆ. ನಾವು ಅಷ್ಟು ದೂರ ಓಡೋದವಾಗ ಭಾಳ ಒಳ್ಳೆ ರೀತಿಯಿಂದ ಆ ಕಾರ್ಯಕ್ರಮ ಆಗ್ತಾಯಿತ್ತು. ಇನ್ನು ಮುಂದೆ ಕೂಡ ಇದಕ್ಕಿಂತ ಚೆನ್ನಾಗಿ ನಾವು ಮಾಡುವ, ಅದೊಂದು ಬೇಸರ ಇತ್ತು ನನಗೆ. ಯಾಕೆಂದರೆ ಆ ಕಾಲದಲ್ಲಿ ನನಗೆ ಗೊತ್ತಿರಲಿಲ್ಲ. ನಾನು 5ನೇ ಕ್ಲಾಸು, 32 ವರ್ಷ ಅಲ್ಲ ಜಾಸ್ತಿ ಆಯ್ತು ಅಂತ ಯಾಕೆ ಹೇಳೋದು ಅಂತ ಕೇಳಿದರೆ, ನಾನು 6ನೇ ಕ್ಲಾಸ್ ಅಂದರೆ ನನಗೆ 12 ವರ್ಷ ಕರೆಕ್ಟ್. ಈಗ ನನಗೆ 56 ಮೈನಸ್ 12 ಎಷ್ಟಾಯಿತು? 44. ಬಹುತೇಕವಾಗಿ 44 ವರ್ಷಕ್ಕಿಂತ ಮಿಗಿಲಾಗಿ ಅಯ್ಯಪ್ಪ ಸೇವಾ ವೃಂದ ನಾಯರು ಗುರುವನ್ಕೆರೆಗೆ ಬಂದು ಎಷ್ಟು ವರ್ಷ ಆಯಿತು? ಗುರುವನ್ಕೆರೆಗೆ ಬಂದು ತಾವು ಗುರುವನ್ಕೆರೆಗೆ ಬಂದು ಎಷ್ಟು ವರ್ಷ? 61 ವರ್ಷ ಆಯಿತು. ಅದಕ್ಕೆ ನಾನು ಹೇಳಿದ್ದು, ಎಲ್ಲೇ ನಾವು ತಪ್ಪಿದೆ 38 ವರ್ಷ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ನಾವು ಈ ಅಯ್ಯಪ್ಪ ಸ್ವಾಮಿನ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದಕ್ಕಿಂತ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡುವ. ನನ್ನಿಂದ ಏನು ಸಹಾಯ ಬೇಕಾದನ್ನು ಮಾಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ಹಿಂದುತ್ವ ಪ್ರಕಾರವಾಗಿ ಇಲ್ಲಿ ಪೂಜೆಗಳು ನಡೀಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ಬ್ರಹ್ಮಕಲಶ ಅಂತ ಹೇಳಿದಿರಿ, ಮುಂದಿನ ಬ್ರಹ್ಮಕಲಶ ಆಗುವಾಗ ದೇವರ ಮೂರ್ತಿಯನ್ನು ನೀಡಿ, ಏನು ಪ್ರಾಬ್ಲಮ್ ಇಲ್ಲ. ಅದು ತಾವು ಅಯ್ಯಪ್ಪ ವ್ರತಧಾರಿಗಳು, ಅದಕ್ಕೆ ಮೂರ್ತಿಯನ್ನು ಇಡಬೇಕಾದ್ರೆ ವ್ರತ ಬೇರೆ ಬೇರೆ ಪೂಜೆ ವಿಧಿವಿಧಾನಗಳು ಇರ್ಬೋದು. ಅಯ್ಯಪ್ಪ ಸ್ವಾಮಿಗೆ ತಾವೇ ಪೂಜೆಯನ್ನು ಮಾಡಬಹುದು. ತಮಗಿಂತ ಒಳ್ಳೆ ಪೂಜೆಯನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀರಿ, ತಾವು ತಣ್ಣೀರ ಸ್ನಾನವನ್ನು ಮಾಡ್ತೀರಿ, ದೇವರ ಸ್ತೋತ್ರವನ್ನು ಶರಣ ಸ್ತೋತ್ರವನ್ನು ಕಲಿಸ್ತೀರಿ, ಮನೆಯಿಂದ ನೀವು ದೂರ ಇರ್ತೀರಿ. ತಮಗಿಂತ ಒಳ್ಳೆಯ ಅರ್ಚಕರು ಅಯ್ಯಪ್ಪ ಸ್ವಾಮಿಗೆ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಯಾಕೆ ಈ ಮಾತನ್ನು ಪದೇ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಅಲ್ಲಿ ಮಾಡುವಂಥದ್ದು ಅರ್ಚಕರ ಬಾಯಿಂದ ನನಗೆ ಇವತ್ತು ನನ್ನಲ್ಲಿ 10 ದಿವಸ ಇದ್ದೆ, ನನಗೆ ಹೇಳ್ತೇನೆ. ನಾನು ಅವ್ರಿಗೆ ಕೇಳಿದ್ದೆ, ನಾನು ಸ್ವಾಮಿ ನೀವು ಪಳ್ಳಿಗೆ ಹೋಗ್ತಾ? ಅವ್ರು ಹೋಗೋದಿಲ್ಲ, ಅವು ಪಳ್ಳಿಗೂ ನಮಗೆ ಸಂಬಂಧವಿಲ್ಲ ಅಂತ ಹೇಳ್ತಾರೆ. ಈ ಕಳೆದ 3 ವರ್ಷಗಳ ಹಿಂದೆ ಅಂತ ಮೇಲ್ಶಾಂತಿ ಅವರು ನನಗೆ ಬಹಳ ಆತ್ಮೀಯರವರು. ಅದನ್ನು ತಿಳಿದುಕೊಂಡೆ ನಾನು ಈ ಮಾತನ್ನೆಲ್ಲ ಹೇಳೋದು. ಯಾಕೆಂದರೆ ಅಲ್ಲಿ ಅಯ್ಯಪ್ಪ ಸ್ವಾಮಿನ ಮುಟ್ಟಿ ಯಾರು ದೇವರಿಗೆ ಪೂಜೆಯನ್ನು ಮಾಡ್ತಾರ ಅವರೇ ವಾವರನ್ನು ಒಪ್ಪಿಕೊಳ್ಳೋದಂತ ಹೇಳಿದ ಮೇಲೆ ನಾವು ಯಾಕೆ ಒಪ್ಪಿಕೊಳ್ಳೋದು? ಒಂದೇ ಮಾತು ನಂದು. ಮಾತಲ್ಲಿ ಏನಾದ್ರು ಹೆಚ್ಚು ಕಮ್ಮಿದ್ರೆ ನಾವು ಶ್ರಮಿಸಬೇಕು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಮಕ್ಕಳು ಯಾರಾದರೂ ಬಂದು ಕೇಳಿದರೆ ಅಯ್ಯಪ್ಪ ಸ್ವಾಮಿ ಯಾರು ಅಂತ ಕೇಳಿದರೆ ನಾವು ಹೇಳಬೇಕು ಈಶ್ವರ ಮತ್ತು ವಿಷ್ಣುವಿನ ಪುತ್ರ ಅಂತ. ನಾವು ಶಿವಪುರಾಣನ ಓದುವಾಗ ಶಿವನೇ ಮೇಲೆ ಇರ್ತಾನೆ, ವಿಷ್ಣು ಪುರಾಣನ ಹೋಗುವಾಗ ವಿಷ್ಣುವಿನ ಮೇಲೆ ಇರ್ತಾನೆ. ನಮ್ಮಲ್ಲಿ ಬೇಕಾದಷ್ಟು ಕಥೆಗಳಿದೆ. ಅದಕ್ಕೂ ಯಕ್ಷಗಾನದಕ್ಕೆ ಅವರಿಗೆ ಕೂಡ ಹೇಳೋದು, ನೀವು ಬೇಕಾದಷ್ಟು ಕಥೆಯನ್ನು ಸೇರಿಸ್ಕೊಂಡು ನೀವು ಬರ್ತಿದ್ದೀರಲ್ಲ, ಯಾರು ಬರೆದದು. ಹಾಗೆ ಕಥೆಯಲ್ಲಿ ಯಕ್ಷಗಾನದಲ್ಲಿ ಕೂಡ ವಾವರ ಸ್ವಾಮಿ ಬರಬಾರ್ದು. ಬಂದರೆ ಒಂದು ವೇಳೆ ಅಂತ ಬಂದರೆ ನಾವು ಅಲ್ಲಿಂದ ಎದ್ದು ಹೋಗಬೇಕು. ನಮಗೆ ಅದು ಸರಿ ಇಲ್ಲ ಅಂತ ಆಗಬೇಕು. ನಾವು ಈ ಯಕ್ಷಗಾನ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದೊಂದು ಕಲೆಯನ್ನು ಪ್ರವೀಣ್ ಮಾಡಿದಾಗ ಇಲ್ಲ, ಬಂದ ನಾವು ಅವರ ಎದ್ದು ಹೋಗ್ಬೇಕು. ಆ ಆಟದವರೆಗೆ ಅರ್ಥ ಆಗ್ತದೆ. ನಾವು ದೇವಿ ಮಹಾತ್ಮೆಯನ್ನು ಯಾವ ರೀತಿಯ ಸೃಷ್ಟಿ ನೋಡ್ತೇವೆ, ಅದೇ ರೀತಿ ಶಬರಿಮಲೆ ಅಯ್ಯಪ್ಪನ ನೋಡುವ ನಮ್ಮ ದೇವರ ಜೊತೆ ಯಾರು ಬಂದು ಬೇರೆಯವರು ಬಂದು ನಮಗೆ ಜಗಳ ಆಡೋದು ಬೇಡ. ಒಪ್ಪಿಕೊಳ್ತೇವಲ್ಲ, ಯಾಕೆ ಒಪ್ಪಿಕೊಳ್ಬೇಕು ನಾವು? ಯಾರಾದರೂ ಬೇಸರ ಆಗಿದರೆ ಖಂಡಿತವಾಗಿ ಕ್ಷಮಿಸಿ. ಇನ್ನೊಂದು ಸಲ 12 ವರ್ಷಕ್ಕೆ ಮಗದೊಮ್ಮೆ ದೇವರದ್ದು ಇಷ್ಟೇ ಪ್ರಾರ್ಥನೆ ಮಾಡಿ ಒಳ್ಳೆ ಆರೋಗ್ಯವನ್ನು ಅವರಿಗೆ ಕೊಡಬೇಕು. ಏನು ಮಾಡಿದರೂ ಕೂಡ ಇಲ್ಲಿ ಕೇರಳದಿಂದ ಬಂದಂಥ ನಾಯರ್ ಸಮಾಜ ಇದೆ, ಎಲ್ಲ ಒಂದು ಬ್ರದರ್ಸ್ ಬೇಕರಿ ಅಂತ, ಅದನ್ನು ಉಲ್ಲೇಖಿಸಬೇಕು. ನಮ್ಮ ಊರಿಗೆ ಮೊದಲನೇ ಬೇಕರಿ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಅದು ಬ್ರದರ್ಸ್ ಬೇಕರಿ ಅವರು. ಎಲ್ಲ ಅಣ್ಣ ತಮ್ಮಂದರು ಇಲ್ಲಿ ಇದ್ದಾರೆ. ಆದರೆ ನಾಳೆಯಿಂದ ಅವರ ಸಮಯಕ್ಕೆ ಪೂಜೆ ಆಗೋದು ಬೇಡ ಅಂತ ನನ್ನೊಂದು ವಿನಂತಿ ಇದೆ. ತಮಗೆಲ್ಲ ಒಪ್ಪಿಗೆ ಆದರೆ ಆಗಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಮುಸ್ಲಿಮಿನ ದೇವರನ್ನು ಒಪ್ಪಿಕೊಳ್ಳಿಕ್ಕೆ ತಯಾರೇ ಇಲ್ಲ. ನಾನು ಯಾರಿಗೆ ಅದು ಇಷ್ಟ ಉಂಟ ಗೊತ್ತಿಲ್ಲ, ನನಗೆ ಅಂತೂ ಇಷ್ಟ ಇಲ್ಲ. ನಾಳೆಯಿಂದ ಬೇಕಾದ್ರೆ ನಾನು ನಿಮ್ಮ ಜೊತೆಗೆ ಬಂದು ಶರಣವನ್ನು ಕಲಿತೇನೆ. ಆದರೆ ವಾವರ ಸ್ವಾಮಿ ಯುದ್ಧ ನಮಗೆ ಬೇಡ. ನಮ್ಮ ಶಬರಿಮಲೆ ಅಯ್ಯಪ್ಪನಿಗೆ ಬೇಕಾದಷ್ಟು ಶಕ್ತಿಗಳಿದ್ದಾವೆ.
ನಮ್ಮ ದೇವರ ಜೊತೆಗೆ ಬಂದು ಎಂಥ ಜಗಳ ತಾಕತ್ತು ಅನ್ಯ ಧರ್ಮರಿಗೆ ಇಲ್ಲವೇ ಇಲ್ಲ. ಇನ್ನೊಂದು ಮಾತನ್ನು ಕೂಡ ನಾನು ಹೇಳ್ತೇನೆ, ಇದೆಲ್ಲ ಬದಲಾವಣೆ ಯಾಕೆ ಅಂತ ಕೇಳಿದರೆ, ಕಾರ್ಕಳದ ಹತ್ತೂರು ಚರ್ಚ್ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಅವಳು ಅಲ್ಲಿ ಹಿಂದೂಗಳಿಗೆ ಭಾರಿ ಒಳಿತಾರೆ ಕ್ರೈಸ್ತ ದೇವರು ಅಂತ ಹೇಳಿದರೆ ನಾವು ಕೇಳಿದೆ. ಮತ್ತೇನಾಯಿತು? ಯಾರು ಹೋಲ್ದದಲ್ಲಿ? ಕಲ್ಕುಡ. ಹೌದಾ? ಒಪ್ಪಿಕೊಂಡ್ರೆ ಎಲ್ಲ ಅವರು ಕೂಡ ಬಿಟ್ಟು ಕೊಟ್ರ? ಹಾಗಾದರೆ ಅಲ್ಲಿರೋದು ಕೂಡ ಮೇಲಿರುವಂಥದ್ದು ಕೂಡ ಕಲ್ಕುಲ ದೇವರ ಇರುವಂಥ ಸ್ಥಳ ಅದು. ಅದಕ್ಕೋಸ್ಕರವಾಗಿ ನಮಗೆಲ್ಲ ಇನ್ನೊಂದು ಇದೆ ಇಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ. ಮೊದಲು ಮಸ್ಜಿದಲ್ಲಿ ಕೋಳಿ ಕಡಿತ ಇದ್ರೆ ಅಂತ ಈಗ ನನಗೆ ಅಧ್ಯಕ್ಷರು ಹೇಳಿದರು. ಅದು ಯಾಕೆ ಅಂದರೆ ಅಲ್ಲಿ ಕೂಡ ಇರುವುದು ಕಲ್ಲುಟ್ಟಿ ಇರುವುದಲ್ಲಿ. ಅದೆಲ್ಲ ಬೇಕಾದಷ್ಟಿದೆ. ಅದರ ಬದಲಾವಣೆ ನಮಗೆ ಈಗೆಲ್ಲ ಬೇಡ. ಅದಕ್ಕೆ ನಾವು ಇಲ್ಲಿಂದ ಶುರು ಮಾಡುವ. ನಮಗೆ ವಾವರ ಬೇಡ ಅಂತ ಹೇಳೋದು ನಾನು ಯಾವುದೇ ಯಕ್ಷಗಾನದಲ್ಲಿ ಬಂದರೂ ಕೂಡ ವಾವರ ನಾನು ನೋಡೋದಿಲ್ಲ. ಪಾವಂಜ ಮೇಳವರೆಗೆ ಈ ಮುಖಾಂತರ ವಿಶೇಷವಾದ ವಿನಂತಿಯನ್ನು ಮಾಡ್ತೇನೆ. ಇನ್ನು ಮುಂದೆ ಶಬರಿಮಲೆ ಯಕ್ಷಗಾನದಲ್ಲಿ ವಾವರ ಬರಬಾರದು. ವಾವರನ ಕಥೆಯೇ ಬೇಡ ನಮಗೆ. ನಮ್ಮ ದೇವರಲ್ಲಿ ಎಲ್ಲವನ್ನು ದೋಚಿಕೊಂಡು ಬಂದು ಪನ್ನಳದ ರಾಜ ಅಯ್ಯಪ್ಪನ ಸ್ವಾಮಿಯನ್ನೇ ಎಳೆದುಕೊಂಡು ದೃಷ್ಟದ ಮೇಲೆ ಅವನು ದೋಸ್ತಿ ಆಗಲಿಕ್ಕೆ ಸಾಧ್ಯ ಉಂಟು ಅಂತ. ಒನ್ ವೇ ಲವ್, ಅದು ಲವ್ ಟೂವೇ ಇರಬೇಕಲ್ಲ. ಗೆಳೆತನ ಅಂತ ಹೇಳಿದ್ರೆ ಎರಡು ಕಡೆಯಿಂದ ಇರಬೇಕು. ಅದು ಒನ್ ವೇ ಲವ್ ಅದೇನಾಗ್ತದೆ, ಟ್ರೆಜಡಿ ಆಗ್ತದೆ. ಮತ್ತು ಅದು ಬೇಡ ನಮಗೆ ಆ ಟಾಪಿಕ್ಕೇ ಬೇಡ. ಇನ್ನು ಮುಂದೆ ಶಬರಿಮಲೆ ದೇವರು ಒಬ್ಬರೇ. ಅಲ್ಲಿ ಹೋಗಿ ಅಲ್ಲಿ ಬೇಕಾದಷ್ಟು ದೇವರುಗಳಿದ್ದಾನೆ ಸುತ್ತಿಕೊಂಡು ಬಂದು, ಕೆಳಗಡೆ ಕೆರೆ ಇದೆ, ಅದರ ಕೆಳಗಡೆ ಅನ್ನಛತ್ರ ಇದೆ. ದೇವರನ್ನು ತುಂಬ ರೀತಿಯ ಆನಂದಪಟ್ಟು ನೋಡಿಕೊಂಡು ಬನ್ನಿ. ಭಸ್ಮವನ್ನು ತೆಗೆದುಕೊಂಡು ಮನೆಯಲ್ಲಿ ಇಡಿ. ಒಬ್ಬ ವ್ರತಧಾರಿ ಮನೆಯಿಂದ ವ್ರತವನ್ನು ಮಾಡಿದಾಗ ಅವನು ಇಡೀ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರವಾಗಿ ಆ ಒಂದು ದೀಪದಲ್ಲಿ ಎಣ್ಣೆಯನ್ನು ಏನದು ತುಪ್ಪವನ್ನು ಹಚ್ಚುವಂಥ ಒಂದು ಹಾಕುವಂಥ ಕ್ರಮ ಇಟ್ಕೊಂಡು ಎಲ್ಲ ಕುಟುಂಬದವರು ಬಂದು ಅದಕ್ಕೆ ಹಾಕಬೇಕು. ಅಷ್ಟು ಶ್ರದ್ಧೆ ಇತ್ತು ಆವಾಗ. ಆಗಿನ ಕಾಲದಲ್ಲಿ ಶಬರಿಮಲೆಗೆ ಹೋಗೋದೇ ಒಂದು ದೊಡ್ಡ ವಿಶೇಷ. ಯಾಕೆಂದರೆ ಕಾಲ್ನಡಿಗೆ ಹೋಗಬೇಕು, ಕಾಲಿಗೆ ಮುಳ್ಳು. ಈಗ ಹಾಗೇನಿಲ್ಲ. ಈಗ ಯಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದಂಥ ವ್ಯವಸ್ಥೆಗಳಾಗಿದೆ. ಇನ್ನು ಬರೋ ದಿವಸದಲ್ಲಿ ಕೂಡ ಅಲ್ಲಿ ವೆಹಿಕಲ್ನ ವ್ಯವಸ್ಥೆ ಕೂಡ ಆಗ್ತದೆ. ಈಗಾಗಲೇ ಟ್ರ್ಯಾಕ್ಟರ್ ಅಲ್ಲಿ ಮೇಲೆ ತನಕ ಹೋಗ್ತದೆ. ಅಲ್ಲಿ ಖಾಲಿ ಒಂದು ವೆಹಿಕಲ್ಗೆ ಹೋಗುವಂಥ ವ್ಯವಸ್ಥೆ ಇರೋದ್ರಿಂದ ಅದು ಮಾಡಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅದನ್ನು. ಆದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಯಾವ ಪ್ರೇರಣೆ ತಮಗೆಲ್ಲ ಸಿಕ್ಕಿದೆ ಆ ಪ್ರೇರಣೆ ಉಳಿಸ್ಕೊಳ್ಳಿ. ನಾವು ಹಿಂದೂಗಳು, ನಾವೆಲ್ಲ ಒಂದು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಮುಂದಿನ ದಿನಗಳು ನಡೀಲಿ. ನನ್ನಿಂದ ಏನು ಬೇಕೋ ಅದನ್ನು ಮಾಡಲಿಕ್ಕೆ ಸಾಧ್ಯ, ನಾನು ಖಂಡಿತವಾಗಿ ಮಾಡ್ತೇನೆ. ಆದರೆ ನನಗೆ ವಾವರಣ ಪೂಜೆ ಮಾತ್ರ ಬೇಡ. ಅದು ಬಿಟ್ಟರೆ ನಮ್ಮ ಜೊತೆಗೆ ಖಂಡಿತವಾಗಿ ಇರ್ತೇನೆ ಅಂತ ಹೇಳುತ್ತಾ, ನನಗೆ ಅವಕಾಶಕ್ಕೆ ಮಾತಾಡೋದ್ರಲ್ಲಿ ತುಂಬ ತಪ್ಪಿರ್ಬೋದು. ಯಾರೂ ಕೂಡ ಮನಸ್ಸಿಗೆ ಹಚ್ಕೊಳ್ಬೇಡಿ. ನಾವು 48 ವ್ರತಧಾರಿಗಳಾದ ಮೇಲೆ ನಾವೆಲ್ಲ ಹಿಂದೂಗಳೇ, ಈಗಲೂ ಹಿಂದೂಗಳೇ. ಅದಕ್ಕೆ ನಾವು ಸ್ವಾಮಿ ಶರಣಮಯ್ಯಪ್ಪ ಒಂದು ಒಬ್ಬನಿಗೆ ಏನು ಹೆಚ್ಚಿಗೆ ಆದರೂ ಕೂಡ ಒಬ್ಬರು ಸ್ವಾಮಿಗಳು ಸ್ವಾಮಿ ಶರಣಂ ಅಂತ ಹೇಳ್ತಾರೆ. ಅಂದರೆ ಶರಣಾಗತಿ. ಅದರಲ್ಲಿ ಏನು ಕಿಚ್ಚು ಮಸ್ತರ ಏನಿಲ್ಲ. ಆದ್ದರಿಂದಾಗಿ ನಾನು ಮಾತಾಡಿದ ಮಾತಲ್ಲಿ ಏನಾದರೂ ತಪ್ಪಿದರೆ ನನಗೇನು ತಪ್ಪು ಅಂತ ಅನಿಸಲೇ ಇಲ್ಲ. ಅದು ಕ್ಲಿಯರಾಗಿ ಹೇಳ್ತೇನೆ. ನನಗೇನು ತೋಚಿದೆ ಅದನ್ನು ನಾನು ಹೇಳಿದ್ದೇನೆ. ನಿಮಗೇನಾದರೂ ಅನಿಸೋದಕ್ಕೆ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ದೇವಾಲಯಗಳು ಯಾರದೇ ಪ್ರೇರಣೆಗೆ ಒಳಗಾಗದ ಹಾಗೆ, ನಮ್ಮ ಹಿಂದುತ್ವದಲ್ಲಿ ತುಂಬ ಬಲ ಇದೆ. ಶಂಕರಾಚಾರ್ಯರು ಮತ್ತು ಹಿಂದಿನ ಜನರೆಲ್ಲ ಮಾಡಿದ್ರಿಂದ ಹಿಂದುತ್ವ ಈಗ ಕೂಡ ಉಳಿದಿದೆ, ಮುಂದಿನ ದಿವಸ ಕೂಡ ಉಳಿಲಿಕ್ಕಿದೆ. ಆದರೆ ಯಾರು ನಮ್ಮ ಹಿಂದುತ್ವವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದರ ಚಿಕ್ಕವಾದಂಥ ಈ ಒಂದು ಗೊಂದಲಗಳನ್ನು ನಾವು ನಿವಾರಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡುವಂತಾಗಲಿ. ಈಗಾಗಲೇ ಹೇಳಿದರು, ನಾವು ಯಾವಾಗಲೂ ದೇವರ ಕಾಲದ ಬಡದಲ್ಲಿರಬೇಕು ಅಂತ. ಅದರಿಂದ ನಾವು ಮೇಲೆ ಹೋಗಬಾರ್ದು. ಹಾಗೆ ದೇವರ ಬಗ್ಗೆ ನಾವು ಮಾತಾಡುವ ಹಕ್ಕು ನನಗಿಲ್ಲ. ಯಾಕೆಂತೇಳಿ ನಾನು ಇಲ್ಲಿ ಇವತ್ತು ಬಂದು ನೀವು 48 ದಿವಸದ ಮುಂಚಿನ ಈ ವ್ರತವನ್ನು ಹಾಕಿಕೊಂಡು ಈ ದೇವರ ಪೂಜೆಯನ್ನೇ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರಾಜೇಂದ್ರನವರು ಮತ್ತು ವಾಸನ್ನವರು ಅವರಿಗೆ ಕೂಡ ವಂದಿಸ್ತೇನೆ. ಈಗ ಇಲ್ಲ ಅಂತ ಕಾಣ್ತದೆ. ಅವರಿಗೂ ಕೂಡ ನಾನು ತಲೆಬಾಗಿ ವಂದನೆಯನ್ನು ಮಾಡುತ್ತಾ, ನಾಯರ ಮಗ ಇಲ್ಲಿದ್ದಾರೆ, ಅವರು ಈ ಪರಂಪರೆಯನ್ನು ಮುಂದೆ ತೆಗೆದು ಕೆಲಸವನ್ನು ಮಾಡಬೇಕು. ಆದರೆ ಒಂದೇ ವಿನಂತಿ, ನನಗೆ ವಾವರ ಬೇಡ. ನಮಸ್ಕಾರ. ಇನ್ನೊಂದು ಜನ್ಮ ಇದ್ದರೆ ಅದು ತುಳುನಾಡಿನಲ್ಲಿ ಸಿಗಬೇಕು. ಯಾಕೆಂತ ಹೇಳಿದ್ರೆ ನಮ್ಮೂರಿನಲ್ಲಿ ಮಾತ್ರ ಇಂಥ ಅದ್ಭುತಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. 14 ತಾರೀಕಿಗೆ ನೀವು ಪನ್ನಳ ರಾಜನ ಭಂಡಾರದ ಮೆರವಣಿಗೆ, ಭಂಡಾರ ಅಂತ ಹೇಳ್ತಾನೆ ದೇವರ ಆಭರಣಗಳಿತ್ತು ಅದರಲ್ಲಿ, ಅದನ್ನು ಬರುವಾಗ ಗರುಡ ಬರೋದನ್ನು ನೋಡಿದ್ದೀರಿ ನೀವು. ಈಗಾಗಲೇ ತುಂಬ ಚೇಂಜ್ಗಳು ಆಗ್ತಾ ಇದ್ದೇವೆ. ಅಲ್ಲಿರುವಂಥ ಏನು ಮಕರ ನಕ್ಷತ್ರ ಇರೋದು ಖಂಡಿತವಾಗಲಿ ಹೌದು. ಆ ದಿವಸ ನೋಡಿ ನಿಮಗೆ ಮಕರ ನಕ್ಷತ್ರ ಕಾಣ್ತದೆ. ಆ ಮಕರ ಜ್ಯೋತಿ ಏನಂತ ಕೇಳಿದಾಗ ಕಾಂಟ್ರಾಕ್ಟ್ ಕೊಡೋದು GB ಅವರಿಗೆ. ಅದು ಇರಲಿ. ನಮ್ಮ ದೇವಗಳಿಗೆ ಕೂಡ ನಾವು ದೊಂದೆ ನೀಡಿದ್ದೇವೆ, ಜ್ಯೂಟಿಗೆ ನೀಡಿದ್ದೇವೆ. ಅದು ನಮ್ಮ ಕಲ್ಚರ್ ಇರಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿರುವಂಥ ಅರ್ಚಕರಿಗೆ, ಅಲ್ಲಿ ಇರುವಂಥ ಯಾರು ಅರ್ಚಕರಿದ್ದಾರೆ ಅವ್ರಿಗೆ ಸಂಬಳ ಆಗೋದಿಲ್ಲ ಶಬರಿಮಲೆಯಿಂದ. ಎಷ್ಟು ಜನ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅರ್ಚಕರ ನೇಮಕ ಆಗಬೇಕಾದ್ರೆ ತುಂಬ ವಿಧಿವಿಧಾನಗಳಿದೆ. ಅದರಲ್ಲಿ ಸುಮಾರು 40 ಜನ ಅದರ ಅರ್ಜಿಯನ್ನು ಹಾಕ್ತಾರೆ. ಅರ್ಜಿಯನ್ನು ಹಾಕಿದ ಮೇಲೆ
ಅವರ ಇಂಟರ್ವ್ಯೂ ತೆಗೆದಾದ ಮೇಲೆ ಅವರ ಚಿಟ್ಟಿಯನ್ನು ತೆಗಿತಾರೆ. ಆ ಚಿಟ್ಟಿ, ಆ ನಕ್ಷತ್ರ, ಆ ದೇವರ ನಕ್ಷತ್ರ ಯಾರ ಇದಕ್ಕೆ ಒಲಿತದೆ, ಬಯೋಡೇಟಾಗೆ ಒಲಿತದೆ, ಅವನಿಗೆ ಮಾತ್ರ ಆ ದೇವರಿಗೆ ಪೂಜೆ ಮಾಡುವಂಥ ಒಂದು ಅರ್ಹತೆ ಇರ್ತದೆ. ಅವನಿಗೆ 44 ಜನ ಅರ್ಚಕರನ್ನು ತೆಗೆದುಕೊಂಡು ಅಲ್ಲಿರುವಂಥ ಬೇರೆ ಬೇರೆ ಸ್ಥಳಗಳಲ್ಲಿ ಪೂಜೆ ಮಾಡೋದು 44 ಅರ್ಚಕರು ಬೇಕು. ಗಣಪತಿಗೆ, ಶಬರಿಮಲೆ ಅಯ್ಯಪ್ಪನಿಗೆ, ಹಿಂದೂಗಡೆ ದೇವಿಗೆ ಎಲ್ಲ ಅರ್ಚಕ ಮಾಡೋದು 44 ಬ್ರಾಹ್ಮಣರು ಬೇಕು. ಬ್ರಾಹ್ಮಣರು ಅಂದರೆ ನಮ್ಮ ಥರದವರೇ. ಅವ್ರಿಗೆ ಸಂಬಳವನ್ನು ದೇವಸ್ಥಾನ ಬೋರ್ ಕೊಡುವುದಿಲ್ಲ. ಆಗ ಸಂಬಳ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಎಲ್ಲಿಂದ ಬರ್ತದೆ? ತಾವು ತೆಗೆದುಕೊಂಡು ಹೋಗಿ ಆ ಇರುಮುಡಿಗೆ ದೇವರ ಇರುಗುವಂಥ ಕಾಣಿಕೆ ಡಬ್ಬಿಗೆ ಹಾಕಿದರೆ ಅದು ದೇವರಿಗೆ, ಶಬರಿಮಲ ಟ್ರಸ್ಟ್ಗೆ ಹೋಗ್ತದೆ. ಅದರಿಂದ ಹೊರಗೆ ಬಿದ್ದದ್ದು ಅದು ಅರ್ಚಕರಿಗೆ. ಎಷ್ಟು ಬರ್ಬೋದು ಒಂದು ಅಂದಾಜು ಯಾರಿಗಿದ್ರೆ ಹೇಳಿ? ಸುಮಾರು 12 ಕೋಟಿ ರೂಪಾಯಿ ಅವರಿಗೆ ನಾವು ಹೋಗಿ ಈಗ ದೇವರಿಗೆ ಬಿಸಾಡ್ತೇವಲ್ಲ, ಅಂದರೆ ನಾವು ಹಾಕೋದು ದೇವರಿಗೆ ಸಂಬಳ, ಅದರಿಂದ ಹೊರಗೆ ಬಿದ್ದಂತೆಲ್ಲ ಅದು ಅರ್ಚಕರಿಗೆ ಸೇರ್ತದೆ. ಇಂಥೆಲ್ಲ ವ್ಯವಸ್ಥೆಗಳು ಶಬರಿಮಲೆಯಲ್ಲಿ ಉಂಟು. ನಾವು ಎಷ್ಟು ಭಕ್ತಿಯಿಂದ ನಾವು ಶಬರಿಮಲೆ ಹೋಗ್ತೇವೋ ಅಷ್ಟು ಭಕ್ತಿಗೆ ನಮಗೆ ಅಲ್ಲಿ ಕೇರಳ ಗೌರ್ಮೆಂಟಿಂದ ಪ್ರಾಧಾನ್ಯ ಸಿಗ್ತಾನೆ ಇಲ್ಲ. ಅದರಲ್ಲಿ ಹೇಳಲಿಕ್ಕೆ ನನಗೆ ಏನು ಭಯವೂ ಆಗೋದಿಲ್ಲ, ಏನು ವ್ಯವಸ್ಥೆಗಳು. ಎಷ್ಟು ವರ್ಷದ ಇತಿಹಾಸ ನಮ್ಮದು. ಪಂಪೆಯಲ್ಲಿ ಹೋದಾಗ ನಮ್ಮ ಸ್ವಾಮೀಜಿಗಳಿಗೆ ಗೊತ್ತಿರುವ ಅಲ್ಲಿರುವಂಥ ವ್ಯವಸ್ಥೆಗಳು ಅದನ್ನು ಸರಿ ಮಾಡಲಿಕ್ಕೆ ಆಗೋದು ಸಾಕ್ತದೆ. ಅವ್ರಿಗೆ ಬೇಡ, ನಮ್ಮಿಂದ ಅವರಿಗೆ ಬೇಡದು ನಮಗೆ ಯಾಕೆ ಬೇಕು? ಅದಕ್ಕಿಂತ ಅವರ ಕಲ್ಚರ್ ನಮಗೆ ಬೇಡ. ನಮ್ಮದು ಯಾವುದು ಹಿಂದುತ್ವ ಕಲ್ಚರ್ ಉಂಟಾ, ದೇವರ ಬಗ್ಗೆ ನಾವು ಅಪಾರವನ ಶ್ರದ್ಧೆಯನ್ನು ಇಟ್ಟುಕೊಂಡವರು ಇನ್ನು ಮುಂದೆ ಕೂಡ ಇಡುವಂತ ಹೇಳುತ್ತಾ ದೇವರಲ್ಲಿ ಇಷ್ಟೇ ಪ್ರಾರ್ಥನೆ, ಇನ್ನೊಂದು ಜನ್ಮ ಇದ್ದರೆ ಅದು ತುಳುನಾಡಿನಲ್ಲಿ ಸಿಗಲಿ, ಇನ್ನೊಂದು ಜನ್ಮ ಇದ್ದರೆ ನಮ್ಮ ಹೆತ್ತ ತಾಯಿಯ ಹೊಟ್ಟೆಯಲ್ಲಿ ಮಗದೊಮ್ಮೆ ಜನಿಸುವಂತೆ ನಾವೆಲ್ಲರೂ ಕೂಡ ಈಗ ಆವಾಗದಿಂದ ಹೇಳ್ತಾ ಇದ್ದಾರೆ. ಅದು ನಾವು ಮಾಡೋದಲ್ಲ, ನಾನು ಮಾಡೋದಲ್ಲ, ನನಗೆ ಗೊತ್ತಿದೆ. ನಾನು ನಮ್ಮ ಊರು ಬಿಟ್ಟೆ ಬಂದು ದೇಶಾಂತರ ತಿರುಗ್ತೇನೆ, ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಏನೂ ಇಲ್ಲ. ನನಗೆ ಯಾರು ಬೇಕಾದ್ರೆ ಎಂತ ಬೇಕಾದ್ರೆ ಎಲ್ಲಿ ಯಾವ ರಾಜ್ಯದಲ್ಲೂ ಮಾಡ್ಬೋದು. ಆದರೆ ಯಾರಿಗೂ ಮಾಡಲಿಕ್ಕೆ ಯಾಕೆ ಹೇಳಿ? ನಮ್ಮ ದೇವರು ನಮ್ಮ ಜೊತೆಗಿರ್ತಾರೆ. ಹಾಗಾಗಿ ನಮ್ಗೆ ಎಲ್ಲಿ ಹೋದರೂ ಕೂಡ ದೇವರನ್ನು ಕಾಪಾಡ್ತಾರೆ. ಅದಕ್ಕೋಸ್ಕರವಾಗಿ ನನ್ನ ತಾಯಿಯಲ್ಲೇ ಹೊಟ್ಟೆಯಲ್ಲೇ ಹುಟ್ಟಬೇಕು, ಮಗದೊಮ್ಮೆ ಇಂತೆಲ್ಲ ಒಳ್ಳೆ ಕೆಲಸಗಳಿಗೆ ಸೇರುವಾಗ ದೇವರು ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ ಶಬರಿಮಲೆ ದೇವರ ಪಾದಗಳಿಗೆ ಹೊಂದಿಸ್ತಾ ಒಂದು 3 ಸಲ ನಾನು ಶರಣ ಕೂಗ್ತೇನೆ. ಎಲ್ಲರೂ ಶರಣನ ಹೇಳಬೇಕು. ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ, ಜೈ ಶ್ರೀರಾಮ್. ಗುರ್ಕಾರ ಮಧ್ಯೆ ನಿಲಟ್ ಪುರ್ಲ ಪಾತೆರ್ನ ಶ್ರುತಿರ್ಗ್ ಸೋಲ ಇತ್ತದು ಸೊಲ್ಮೆ ಸಂದೈತ ಮಲ್ತೊಂದು ಲೇಸದ ದುಂಬತ್ತಾದು ಧರ್ಮ ಚಾವಡಿದ ಧರ್ಮ ಲೇಸಗ್ ಸೊಲ್ಮೆ ಸಂದೈತ ಮಲ್ಪುನ ಮುಖೇನ ಮುಗಿತಲದ ಚುಕ್ಕೆ ದಿಯರೋಲೇರು ರಾಜೇಂದ್ರ ನಾಯರು ಬಾರಿ ಎಡ್ಡೆ ಪಾತ್ರೆಯನ್ನು ಬಂಡೇರಿ 6 ವಾಮರ ಸ್ವಾಮಿಗೆ ಪೂಜೆನೆ ಮಲ್ ಪೂಜರಿಗೆ ಅಂಚ ಬ್ಯಾರ್ಲೆನ ಪೂಜೆಯನ್ನು ವ್ಯವಸ್ಥೆ ಇನ್ನಕ್ಕೆ ಮುಗ್ಗಿಂಡು ಎಲ್ಲರ ತಿಂಚಿ ಮೂಲ ವಾವರ ಸ್ವಾಮಿನ ಯುದ್ಧಲ ಆ ಪೂಜೆನ ಖಂಡಿತವಾದ ವಿಶ್ವಾಸ ಉಂಡು. ಇಂಕೆ ರಾಜೇಂದ್ರರಿಗೆ ಪಕ್ಕ ಪೂರ ಭಕ್ತದ ಒಂದರಿಗೆ ಅಭಿನಂದನೆ ಪಡೆದು ಎಲ್ಲರದ್ದು ಇಂಚೆ ಮೂಲ ಹಿಂದುತ್ವದ ಹೊಸ ರೀತಿಯ ದೇವರಿಗೆ ಪೂಜೆ ಹಾಪ್ಲೇಕ ಶರಣರು ಪೂಜೆ ಊಲ ವ್ಯತ್ಯಾಸ ಇಜ್ಜಿ ಕಾವಲೆ ವಾವರೇ ಬಡ್ಚಿ ನಂಗೆ ಆತೆ. ನಮಸ್ಕಾರ.